ಗಾಯತ್ರಿ ದೇವಿ ಮಾತಾಜಿ ಅಲ್ಲ ಮಾತಾಜಿ ಇವತ್ತು ಕೂಡ? ಹೌದೌದು, ಗಾಯತ್ರಿ ದೇವಿ ಮಾತಾಜಿ. ಅವ್ರಿಗೆ ಹೋಸ್ಟ್ ಮಾಡ್ತೇನೆ, ನಿಮ್ಗೆ ಹೋಸ್ಟ್ ಮಾಡ್ತೇನೆ. ಎಲ್ಲಿದ್ದೀರಾ ನೀವು? ಹಾ, ಹರೇ ಕೃಷ್ಣ ಮಾತಾಜಿ ಆಗಿದೆ. ಮಂಗಳೂರಲ್ಲಿದ್ದಾರೆ ಮಾತಾಜಿ. ಹೌದಾ? ಎಲ್ಲಿಂದ ಎಲ್ಲಿಗೆ ಕನೆಕ್ಷನ್ ನೋಡಿ. ಬ್ಯಾಂಗ್ಳೂರು, ಮಂಗಳೂರು, ವೃಂದಾವನ. ನಮಿತಾ ಮಾತಾಜಿ ನಾವು ಗುಲ್ಬರ್ಗ ಮಾತಾಜಿ. ಬಿಜಾಪುರ. ನಾವು ಗುಲ್ಬರ್ಗ ಮಾತಾಜಿ. ಎಲ್ಲಿ ಮಾತಾಜಿ? ಗುಲ್ಬರ್ಗ. ಗುಲ್ಬರ್ಗ ಇದು ಯಾವ ಏರಿಯಾನೋ ಏನೋ ಗೊತ್ತಿಲ್ಲ ಮಾತಾಜಿ, ಇದು ನಂಗೆ ಅಷ್ಟು ಸರಿ. ಹೌದಾ? ನಾವು ಗುಲ್ಬರ್ಗದವ್ರ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನು ಕೂಡ ಗುಲ್ಬರ್ಗ ಮಾತಾಜಿ. ಹೌದಾ ಮಾತಾಜಿ? ನಾವು ಬಸವೇಶ್ವರ ಕಾಲನಿಯಲ್ಲಿ ಇರ್ತೇವೆ ಅಲ್ಲಿ. ಕಲ್ಯಾಣ ಕರ್ನಾಟಕದವರು ಅಲ್ಲ ಸುಮಂಗಲ ಮಾತಾಜಿ? ಮಾತಾಜಿ, ಕಲ್ಯಾಣ ಕರ್ನಾಟಕ. ಅಲ್ಲೇ ಕೂಡ ಇಸ್ಕಾನ್ ಸೆಂಟರ್ ಆಗಿದೆ ಅಲ್ಲ ಮಾತಾಜಿ? ಮಾಡಿದಾರಲ್ಲ ಮಾತಾಜಿ ಮೊನ್ನೆ. ಹಾ ಮಾತಾಜಿ, ನಾನು ಮೊನ್ನೆ ಹೋಗಿದ್ದೆ ಮಾತಾಜಿ. ನೀವು ಬಂದಿದ್ರಾ ಮಾತಾಜಿ? ಇಲ್ಲ, ನಾನು ಬೃಂದಾವನದಲ್ಲಿ ಇರ್ತೇನೆ ಮಾತಾಜಿ. ಅಲ್ಲಿ ಆಚೆ ನೀವು ವೃಂದಾವನದಲ್ಲಿ ಇರ್ತೀರಲ್ಲ? ನಾನ್ ಬಂದಿದ್ದು, ನಮ್ಮ ಮನೆ ಅಲ್ಲೇ ಇರೋದು ಮಾತಾಜಿ, ಇಸ್ಕಾನ್ ಟೆಂಪಲ್ ಹತ್ರನೇ ಇರೋದು. ಹೌದಾ ಮಾತಾಜಿ? ಬಂದ್ರೆ ಯಾವಾಗಾದ್ರೂ ಸಿಗೋಣ. ಆಗ್ಲಿ ಮಾತಾಜಿ. ಹಾ, ಓಕೆ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ. ಮಾತಾಜಿ ಮಂಗಳಾಚರಣೆ ಶುರು ಮಾಡ್ಲಾ? ಮಾಡಿ ಮಾತಾಜಿ. ಹರೇ ಕೃಷ್ಣ. ಎಲ್ಲರಿಗೂ ಚೈತನ್ಯ ಚರಿತಾಮೃತ ಓದುವ ತರಗತಿಗೆ ಸ್ವಾಗತ, ಸುಸ್ವಾಗತ. ಮಂಗಳಾಚರಣೆಯೊಂದಿಗೆ ಇವತ್ತಿನ ತರಗತಿಯನ್ನು ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತ ಮಿತಂ ಸಜೀವಂ ಸಾದ್ವೈತಂ ಸಾವಧೂತಂ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿ ಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ನಮೋ ವಿಷ್ಣುಪದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿನ್ ಇತಿ ನಾಮಿನೇ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೆ ಕೃಷ್ಣ 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 ಹರೆ ಹರೆ, ಹರೆ ರಾಮ 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 ಹರೆ ಹರೆ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ. ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತವೃಂದರಿಗೂ ಜೈ. ಶ್ರೀ ಚೈತನ್ಯ ಮಹಾಪ್ರಭು ಕಿ ಜೈ.
ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಎಲ್ಲ ಆಚಾರ್ಯರ ಪಾದಗಳಿಗೆ ವಂದನೆಗಳನ್ನ ಸಲ್ಲಿಸುತ್ತಾ ಈ ಒಂದು ತರಗತಿಯನ್ನು ಆಯೋಜಿಸಿರುವಂತಹ ಇಸ್ಕಾನ್ ಮಂಗಳೂರು ಸಂಸ್ಥಾಪಕರಾದ ಶ್ರೀ ನಾಮನಿಷ್ಠ ದಾಸ ಪ್ರಭುಜಿಗಳಿಗೆ ವಂದನೆಗಳನ್ನ ಸಲ್ಲಿಸುತ್ತಾ, ಶಿಕ್ಷಾ ಗುರುಗಳಿಗೂ ಸಹ ವಂದನೆಗಳನ್ನ ಸಲ್ಲಿಸುತ್ತಾ ಶುರು ಮಾಡೋಣಂತೆ. ಮೊದಲಿಗೆ ಪ್ರಾರ್ಥನೆ ಮಾತಾಜಿ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ಜಯ ನಿತ್ಯಾನಂದ. ಜಯ ಅದ್ವೈತ ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಗೌರ ಭಕ್ತ ವೃಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಜಯ ಶ್ರೀ ಚೈತನ್ಯ ಜಯ ನಿತ್ಯಾನಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಜಯ ಅದ್ವೈತ ಚಂದ್ರ ಜಯ ಗೌರ ಭಕ್ತ ವೃಂದ. ಚೈತನ್ಯ ಮಹಾಪ್ರಭು ಕೀ ಜೈ. ಚೈತನ್ಯ ಮಹಾಪ್ರಭು ಕಿ ಜೈ. ಶ್ರೀ ಚೈತನ್ಯ ಚರಿತಾಮೃತ ಕಿ ಜೈ. ನಿನ್ನೆ ಸೃಷ್ಟಿಯ ಬಗ್ಗೆ ತಿಳಿತಾ ಬರ್ತಾ ಇದ್ದೀವಿ, ಹೇಗೆ ಸೃಷ್ಟಿಯ ಕಾರ್ಯಗಳು ನಡೀತಾ ಇದೆ ಅಂತ. ಅದಾದ್ಮೇಲೆ ಚತುಶ್ಲೋಕಿ ಭಾಗವತದ ಬಗ್ಗೆ, ಭಾಗವತದಲ್ಲಿ ಏನು ಭಗವಂತ 18,000 ಶ್ಲೋಕಗಳಲ್ಲಿ ತಿಳಿಸ್ಕೊಟ್ಟಿದಾರೋ ಅದನ್ನ 4 ಶ್ಲೋಕಗಳಲ್ಲಿ ತಿಳಿಸಿರುವಂಥದ್ದು. ಹಾಗಾಗಿ ಕೃಷ್ಣರಾಜ ಕವಿರಾಜ ಮಹಾಪ್ರಭುಗಳು ಅದನ್ನ ಇಲ್ಲಿ ಕೋಟ್ ಮಾಡ್ತಾ ಇದ್ದಾರೆ. ಹೇಗೆ ಭಗವಂತನ ಹೊಟ್ಟಿಗೆ ನಮಗೆ ಸಂಬಂಧ, ಅಭಿಧೇಯ ಮತ್ತೆ ಪ್ರಯೋಜನ ಈ ಒಂದು 4 ಶ್ಲೋಕಗಳಲ್ಲಿ ತಿಳಿಸ್ಕೊಡ್ತಾ ಇದ್ದಾರೆ. ಇವತ್ತು ನಾವು 3ನೇ ಶ್ಲೋಕಕ್ಕೆ ಹೋಗ್ತಾ ಇದೀವಿ. ಹರೇ ಕೃಷ್ಣ. ನಾನು ಒಂದ್ಸತಿ ಓದ್ತೀನಿ, ಅದಾದ್ಮೇಲೆ ಎಲ್ಲರೂ ರಿಪೀಟ್ ಮಾಡೋಣ. ಯಥಾಮಸ್ತಾನಿ ಭೂತಾನಿ ಭೂತೇಷು ಚೇಷ್ವ ಅನು ಪ್ರವಿಷ್ಟಾನಿ ಅಪವಿಷ್ಟಾನಿ ತಥಾ ತೇಷು ನ ತೇಷ್ವ ಅಹಂ. ಯಥಾಮಸ್ತಾನಿ ಭೂತಾನಿ ಭೂತೇಷು ಚೇಷ್ವ ಅನು ಪ್ರವಿಷ್ಟಾನಿ ಅಪವಿಷ್ಟಾನಿ ತಥಾ ತೇಷು ನ ತೇಷ್ವ ಅಹಂ. ಇನ್ನೊಂದ್ಸರಿ ಹೇಳೋಣ. ಯಥಾಮಸ್ತಾನಿ ಭೂತಾನಿ ಭೂತೇಷು ಚಾವಚೇಷ್ವ ಅನು ಪ್ರವಿಷ್ಟಾನಿ ಅಪವಿಷ್ಟಾನಿ ತಥಾ ತೇಷು ನ ತೇಷ್ವ ಅಹಂ. ಓದಿ ಹೇಳ್ತೇನೆ. ನಿನ್ನೆ ಕೆ ಇಂದ ಸ್ಟಾರ್ಟ್ ಆಗ್ಬೇಕಲ್ಲ ಇವತ್ತು. ಕಾಂತಮಣಿ ಮಾತಾಜಿ ಹೋಗಿದ್ದಾರೆ. ಇವರು ರೀನಾ ಮಾತಾಜಿ ಕನ್ನಡ ಸರಿ ಉಂಟು. ಓಕೆ, ಅವರೆಲ್ಲರೇ ಲಕ್ಷ್ಮೀ PM ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಶ್ಲೋಕ 55. ಯಥಾ ಮಹಾಂತಿ ಭೂತಾನಿ ಭೂತೇಷು ವಚೇಷ್ವ ಅನು ಪ್ರವಿಷ್ಟಾನಿ ಅಪ್ರವಿಷ್ಟಾನಿ ತಥಾ ತೇಷು ನ ತೇಷ್ವ ಅಹಂ. ಯಥಾ ಹೇಗೆ, ಮಹಾಂತಿ ವಿಶ್ವದ, ಭೂತಾನಿ ಪಂಚಭೂತಗಳು, ಭೂತೇಷು ಜೀವಿಗಳಲ್ಲಿ, ಉಚ್ಚ ಅವಚೇಷು ಸ್ಥೂಲಗಳೆರಡರಲ್ಲಿ, ಅನು ಅನಂತರ, ಪ್ರವಿಷ್ಟಾನಿ ಒಳಗೆ ಸೇರಿವೆ, ಅಪ್ರವಿಷ್ಟಾನಿ ಪ್ರವೇಶಿಸದೆ ಹೊರಗೆ ಇವೆ, ತಥಾ ಹಾಗೆ, ತೇಷು ಅವುಗಳಲ್ಲಿ ನಾ ಇಲ್ಲ, ತೇಷು ಅವುಗಳಲ್ಲಿ ಅಹಂ ನಾನು. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದ ಅವರಿಂದ ಶ್ರೀಲ ಪ್ರಭುಪಾದ ಅವರಿಗೆ ಜಯವಾಗಲಿ.
ಪಂಚಭೂತಗಳು ಸಕಲ ಜೀವಿಗಳ ದೇಹಗಳ ಒಳಗೆ ಪ್ರವೇಶಿಸಿಯೂ ಅವುಗಳ ಹೊರಗೆ ಇರುವಂತೆ ನಾನು ಸೃಷ್ಟಿಯಾದ ಎಲ್ಲ ವಸ್ತುಗಳಲ್ಲೂ ಇದ್ದು ಅವುಗಳ ಹೊರಗೆ ಇದ್ದೇನೆ. ಭಾವಾರ್ಥ: ಭೂಮಿ, ಜಲ, ಅಗ್ನಿ, ವಾಯು ಮತ್ತು ಆಕಾಶ ಎಂಬ ಪಂಚಭೂತಗಳು ಮನಸ್ಸು, ಬುದ್ಧಿ ಮತ್ತು ಅಹಂಕಾರ ಎಂಬ ಸೂಕ್ಷ್ಮ ದ್ರವ್ಯಗಳೊಡನೆ ಸೇರಿದರೂ ಆ ಶರೀರಗಳಿಂದ ಹೊರಗೆ ಇರುತ್ತವೆ. ಯಾವುದೇ ಭೌತ ರಚನೆಯಾದರೂ ಭೌತ ದ್ರವ್ಯಗಳು ಬೇರೆ ಬೇರೆ ಪ್ರಮಾಣಗಳಲ್ಲಿ ಬೆರೆತಿರುವ ಅಥವಾ ಸಂಯೋಜನೆಗೊಂಡಿರುವ ಸ್ಥಿತಿ ಅಷ್ಟೇ. ಈ ದ್ರವ್ಯಗಳು ದೇಹದ ಒಳಗೆ ಮತ್ತು ಹೊರಗೆ ಎರಡೂ ಕಡೆ ಇರುತ್ತವೆ. ಉದಾಹರಣೆಗೆ, ಆಕಾಶವು ಮೇಲ್ವಾಯು ಮಂಡಲದಲ್ಲಿದ್ದರೂ ಅದು ದೇಹದೊಳಗೂ ಪ್ರವೇಶಿಸುತ್ತದೆ. ಅದೇ ರೀತಿ ಭೌತ ಶಕ್ತಿಯ ಮೂಲ ಕಾರಣನಾದ ಪರಮಪ್ರಭುವು ಭೌತ ಜಗತ್ತಿನ ಒಳಗೂ ಹೊರಗೂ ಇದ್ದಾನೆ. ಭೌತ ಜಗತ್ತಿನಲ್ಲಿ ಅವನು ಇಲ್ಲದೆ ಬ್ರಹ್ಮಾಂಡ ರೂಪಿತವಾಗಲು ಸಾಧ್ಯವಿಲ್ಲ. ಭೌತ ಶರೀರದೊಳಗೆ ಚೈತನ್ಯವಿಲ್ಲದೆ ದೇಹ ಬೆಳೆಯಲು ಹೇಗೆ ಸಾಧ್ಯವಿಲ್ಲವೋ ಹಾಗೆ ಇಡೀ ಭೌತ ಸೃಷ್ಟಿಯು ಬೆಳೆಯುವುದು ಮತ್ತು ಇರುವುದು ಏಕೆಂದರೆ ಭಗವಂತನು ಅದನ್ನು ಪರಮಾತ್ಮನಾಗಿ ಪ್ರವೇಶಿಸುವುದರಿಂದ. ಭಗವಂತನು ಪರಮಾತ್ಮ ಎಂಬ ತನ್ನ ಸರ್ವಾಂತರ್ಯಾಮಿ ಸ್ವರೂಪದಿಂದ ಪ್ರತಿಯೊಂದು ಜೀವಿಯೊಳಕ್ಕೆ ಅತ್ಯಂತ ಭಾರೀ ಜೀವಿಯಿಂದ ಹಿಡಿದು ಸೂಕ್ಷ್ಮಾತಿ ಸೂಕ್ಷ್ಮ ಜೀವಿಯವರೆಗೆ ಎಲ್ಲ ಜೀವಿಗಳೊಳಗೆ ಪ್ರವೇಶಿಸುತ್ತಾನೆ. ಶರಣಾಗತಿ ಎಂಬ ಏಕೈಕ ಅರ್ಹತೆಯುಳ್ಳವನು ಮಾತ್ರ ಅವನ ಅಸ್ತಿತ್ವವನ್ನು ಅರಿಯಬಲ್ಲನು. ಆ ಮೂಲಕ ಅವನು ಶರಣಾಗತನಾದ ಜೀವಿಯಾಗುತ್ತಾನೆ. ಶರಣಾಗತಿ ಭಾವ ಬೆಳೆಯುವುದು ಆತ್ಮ ಸಾಕ್ಷಾತ್ಕಾರಕ್ಕೆ. ಇದರಿಂದ ವ್ಯಕ್ತಿಯು ಪರಮಪ್ರಭುವನ್ನು ಸಂಧಿಸಬಹುದು. ಒಬ್ಬ ವ್ಯಕ್ತಿ ಇನ್ನೊಬ್ಬನನ್ನು ಮುಖಾಮುಖಿ ಸಂಧಿಸುವಂತೆ ಪರಮಪ್ರಭುವಿನ ಬಗ್ಗೆ ದಿವ್ಯವಾದ ಅನುರಕ್ತಿ ಬೆಳೆಸಿಕೊಳ್ಳುವುದರಿಂದ ಭಗವಂತನಿಗೆ ಶರಣಾದವನು ತನ್ನ ಪ್ರಿಯನನ್ನು ಎಲ್ಲೆಲ್ಲೂ ಕಾಣುತ್ತಾನೆ ಮತ್ತು ಅವನ ಇಂದ್ರಿಯಗಳೆಲ್ಲವೂ ಭಗವಂತನ ಪ್ರೇಮಪೂರ್ಣ ಸೇವೆಯಲ್ಲಿ ತೊಡಗಿರುತ್ತವೆ. ದಿವ್ಯ ಧಾಮವಾದ ವೃಂದಾವನದಲ್ಲಿ ಕಲ್ಪವೃಕ್ಷದಡಿಯಲ್ಲಿ ಅಲಂಕೃತವಾದ ಸಿಂಹಾಸನದ ಮೇಲೆ ಕುಳಿತ ರಾಧೆ ಮತ್ತು ಕೃಷ್ಣರ ಸುಂದರ ಜೋಡಿಯನ್ನು ಅವನ ಕಣ್ಣುಗಳು ನೋಡುತ್ತಿರುತ್ತವೆ. ಅವನ ಮೂಗು ಭಗವಂತನ ಚರಣಾರವಿಂದಗಳ ದಿವ್ಯ ಪರಿಮಳವನ್ನು ಆಘ್ರಾಣಿಸುತ್ತಿರುತ್ತದೆ. ಅದೇ ರೀತಿ ಅವನ ಕಿವಿಗಳು ವೈಕುಂಠ ಸಂಬಂಧವಾದ ವಿಷಯಗಳ ಬಗೆಗೆ ಶ್ರವಣ ಮಾಡುತ್ತಿರುತ್ತವೆ. ಕೈಗಳು ಭಗವಂತನ ಮತ್ತು ಅವನ ಭಕ್ತರ ಚರಣ ಕಮಲಗಳನ್ನು ಅಪ್ಪುತ್ತವೆ. ಹೀಗೆ ಭಗವಂತನು ಶುದ್ಧ ಭಕ್ತನಿಗೆ ಒಳಗಿನಿಂದ ಮತ್ತು ಹೊರಗಿನಿಂದ ಪ್ರಕಟವಾಗುತ್ತಾನೆ. ಇದು ಭಕ್ತಿ ಸಂಬಂಧದ ರಹಸ್ಯಗಳಲ್ಲೊಂದು. ಇಲ್ಲಿ ಭಕ್ತ ಮತ್ತು ಭಗವಂತ ಇಬ್ಬರೂ ಸ್ವಯಂ ಪ್ರೇರಿತ ಪ್ರೇಮದಿಂದ ಬದ್ಧರಾಗಿರುತ್ತಾರೆ. ಇಂಥ ಪ್ರೇಮ ಸಂಪಾದನೆಯೇ ಪ್ರತಿಯೊಬ್ಬ ಜೀವಿಯ ಜೀವನದ ಗುರಿಯಾಗಬೇಕು. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಇಲ್ಲಿ ನಿನ್ನೆ ನಾವು ಭಗವಂತನ ಅಹಂ ಸರ್ವಸ್ಯ ಪ್ರಭುವು ಮತ್ತ ಸರ್ವಂ ಪ್ರವರ್ತತೆ ಅಂತ, ಎಲ್ಲೆಲ್ಲೂ ನಾನೇ ಇದ್ದೀನಿ, ಎಲ್ಲವೂ ನನ್ನಲ್ಲೇ ಇರುವಂಥದ್ದು, ಯಾಕೆ ಭಗವಂತನನ್ನ ನಾವು ಭಕ್ತಿ ಮಾಡಬೇಕು, ಮತ್ತೆ ನಮ್ಮ ಒಂದು ಗುರಿ ಏನು ಅನ್ನೋದನ್ನ ನಿನ್ನೆ ಸಂಬಂಧದಲ್ಲಿ ತಿಳಿಸ್ಕೊಟ್ರು. ಇವಾಗ ಅದರಿಂದ ಭಕ್ತಿಯನ್ನ ಮಾಡುವಂತಹವರ ಭಾವವನ್ನ ಹೇಗೆ ಬೆಳೆಸ್ಕೋಬಹುದು ಅನ್ನೋದನ್ನೂ ಸಹ ಇಲ್ಲಿ ತಿಳಿಸ್ತಾ ಇದ್ದಾರೆ. ಅಂದ್ರೆ ಜೀವಿಯಾದಂತಹವನ ಒಂದು ದೇಹದ ಒಂದು ರಚನೆ ಆಗಿರುವಂತದ್ದು ಪಂಚಮಹಾಭೂತಗಳಿಂದ. ಆ ಪಂಚಮಹಾಭೂತಗಳು ಅಂದ್ರೆ ಪಂಚಮಹಾಭೂತಗಳು ಈ ಒಂದು 24 ಘಟಕಾಂಶಗಳಿಂದ ಈ ಒಂದು ದೇಹದ ರಚನೆ ಆಗುತ್ತದೆ. ಆದ್ರೆ ಆ ಒಂದು ಪಂಚಮಹಾಭೂತಗಳು ಹೊರಗೂ ಇರುವಂಥದ್ದು ಮತ್ತೆ ಆ ಜೀವಿಯ ಒಳಗೂ ಇರುವಂಥದ್ದು. ಆದ್ರೆ ಪಂಚಮಹಾಭೂತಗಳಲ್ಲಿ ಈ ಅಹಂಕಾರ ಎಂಬ ಸೂಕ್ಷ್ಮ ದ್ರವ್ಯಗಳನ್ನೇ ಸೇರಿ ಶರೀರದಿಂದ ಹೊರಗೆ ಇರುತ್ತದೆ. ಯಾವುದೇ ಭೌತ ರಚನೆಯಾದರೂ ಭೌತ ದ್ರವ್ಯಗಳು ಬೇರೆ ಬೇರೆ ಪ್ರಮಾಣದಲ್ಲಿ ಬೆರೆತಿರುವ ಅಥವಾ ಸಂಯೋಜನೆಗೊಂಡಿರುವ ಸ್ಥಿತಿ ಅಷ್ಟೇ. ಅಂದ್ರೆ ನಾವಿಲ್ಲಿ ನೋಡುವಂಥದ್ದು ಆ ಒಂದು ಭೂಮಿ, ಜಲ, ಆಕಾಶ, ವಾಯು ಆ ತತ್ವಗಳು ದೇಹದಲ್ಲೂ ಇರುವಂಥದ್ದು, ಆದ್ರೆ ಹೊರಗೂ ಇರುವಂಥದ್ದು. ಆದ್ರೆ ಆ ಒಂದು ಪ್ರಮಾಣಗಳಲ್ಲಿ ವ್ಯತ್ಯಾಸ ಇದೆ. ಆದ್ರೆ ಈ ದ್ರವ್ಯಗಳು ದೇಹದ ಒಳಗೆ ಹೊರಗೆ ಎರಡೂ ಕಡೆ ಇರುತ್ತವೆ. ಉದಾಹರಣೆಗೆ ಆಕಾಶವು ಮೇಲ್ವಾಯು ಮಂಡಲದಲ್ಲಿದ್ದರೂ ಅದು ದೇಹದೊಳಗೂ ಪ್ರವೇಶಿಸುತ್ತದೆ. ಅದೇ ರೀತಿ ಭೌತ ಶಕ್ತಿಯ ಮೂಲ ಕಾರಣದ ಪರಮಪ್ರಭು ಭೌತ ಜಗತ್ತಿನ ಒಳಗೂ ಹೊರಗೂ ಇದ್ದಾನೆ. ಹೇಗೆ ಅನ್ನೋದನ್ನ ಉದಾಹರಣೆಯೊಂದಿಗೆ ಹೇಳ್ತಾ ಇದ್ದಾರೆ. ಈಗ ಪಂಚಮಹಾಭೂತಗಳಿಂದ ಆಗಿರುವಂತಹ ಈ ಒಂದು ದೇಹ ಏನಾಗಿದೆ, ಆ ಒಂದು ತತ್ವಗಳನ್ನ ಒಳಗೊಂಡಿದೆ. ಆದ್ರೆ ಆ ಒಂದು ಪಂಚಮಹಾಭೂತಗಳು ಸಪರೇಟ್ ಆಗೋ ಆಚೆ ಇರುವಂಥದ್ದು. ನಾವು ಭೂಮಿಯನ್ನ ನೋಡ್ತೀವಿ, ಜಲವನ್ನ ನೋಡ್ತೀವಿ, ವಾಯುವನ್ನ ಸ್ಪರ್ಶ ಮಾಡ್ತೀವಿ, ಅಗ್ನಿ ಇರುವಂಥದ್ದು, ಆಕಾಶ ಇರುವಂಥದ್ದು. ಆದ್ರೆ ಅದರ ತತ್ವಗಳು ಪ್ರತಿ ಒಬ್ಬ ಜೀವಿಯಲ್ಲೂ ಇರುವಂಥದ್ದು. ಆದ್ರೆ ಆ ಒಂದು ತತ್ವಗಳು ಆಚೆನೂ ಇರೋ ಹಾಗೆ ಭಗವಂತನೂ ಸಹ
ಹೇಗೆ ಪರಮಾತ್ಮನಾಗಿ ಒಂದು ಜೀವಿಯ ಒಂದು ಹೃದಯದಲ್ಲಿ ಇರುವಂಥದ್ದು, ಆದ್ರೆ ಅವನು ಎಲ್ಲರ ಒಳಗೆ ಹೇಗಿದನೋ ಅದೇ ರೀತಿಯಲ್ಲೂ ಅವನು ಹೊರಗೂ ಇದ್ದಾನೆ. ಹೊರಗೆ ಎಂದಾಗ ಭೌತ ಜಗತ್ತಿನ ಆಚೆ ಇರುವಂಥದ್ದು. ಸೊ ಹಾಗಾಗಿ ಭಗವಂತನನ್ನ ತಿಳಿಬೇಕು ಅಂತಂದ್ರೆ ನಾವು ಈ ಒಂದು ಭೌತ ಜಗತ್ತಿನಿಂದ ಪ್ರತಿಯೊಂದು ಕಣಕಣದಲ್ಲೂ ತಿಳಿಬಹುದು, ಅಥವಾ ಭಗವಂತ ತನ್ನ ಧಾಮದಲ್ಲಿರುವಂತಹ ಭಗವಂತ ಅವನು ಸಚಿದಾನಂದ ಸದಾ ಇರುವಂತಹ ಶಾಶ್ವತವಾದಂತಹ ಧಾಮದಲ್ಲಿ ಇರುವಂತವನು. ಸೊ ಅದನ್ನು ಸಹ ನಾವು ತಿಳಿಯೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಹಾಗಾಗಿ ಯಾವಾಗ ಭಗವಂತ ನನ್ನ ನಾವು ಅರ್ಥ ಮಾಡ್ಕೊಳ್ಳುವಂಥದ್ದು, ಭಕ್ತಿ ಮಾಡೋದು, ಇದನ್ನ ಪ್ರಾರಂಭವನ್ನ ಮಾಡ್ತೀವೋ ಆಗ ಭಗವಂತ ಹೇಗೆ ತನ್ನೊಳಗೆ ಎಲ್ಲಾ ಜೀವಿಗಳಲ್ಲಿ ಇರುವಂತಹ ಪರಮಾತ್ಮ ಆ ಒಂದು ಭಕ್ತಿಯ ಹೇಗೆ ಚಿಗುರಿಸ್ತಾನೆ ಅಂತಂದಾಗ ಅವನು ನಮಗೆ ಮೊದಲನೇದಾಗಿ ಶರಣಾಗತಿಯಾದಂತಹ ಭಾವ ಬರಬೇಕು ಪೂರ್ಣವಾಗಿ. ಈಗ ಶುದ್ಧ ಭಕ್ತರಾದಂತಹವರು ತಮ್ಮನ್ನ ತಾವು ಭಗವಂತನಿಗೆ ಅರ್ಪಿಸ್ಕೊಂಡಿರ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ತಿಳಿದಿರುವಂಥದ್ದು ಏನು ಅಂದ್ರೆ ಈಶಾವಾಸ್ಯಂ ಇದಂ ಸರ್ವಂ ಅಂತ. ಸೊ ಹಾಗಾಗಿ ಅವರು ತಮ್ಮದ ಏನು ಇಲ್ಲ, ತಮ್ಮ ಗುರಿ ಭಗವಂತನ ಪಾದ ಅನ್ನೋದು ತಿಳಿದಿರ್ತಾರೆ. ಸೊ ಹಾಗಾಗಿ ಅವರು ಪೂರ್ಣವಾಗಿ ಶರಣಾಗತಿಯನ್ನ ಹೊಂದಿರುವಂತಹವರು. ಅಂತಹವರ ಭಗವಂತ ಚೈತ್ಯ ಗುರುವಾಗಿ ಒಳಗು ಹೊರಗು ಅವರಿಗೆ ಭಗವಂತನನ್ನ ಸೇರೋದಿಕ್ಕೆ ಅವರಿಗೆ ಸಹಾಯಕನಾಗಿರ್ತಾನೆ. ಸೊ ಹಾಗಾಗಿ ಅಂತಹವರು ಭಗವಂತನನ್ನ ಒಳಗೂ ಸ್ಪಂದಿಸಬಹುದು. ಮತ್ತೆ ಹೊರಗೆ ಹೇಗೆ ಸ್ಪಂದಿಸ್ತಾರೆ ಅಂತಂದ್ರೆ ತಮ್ಮ ಎಲ್ಲ ಇಂದ್ರಿಯಗಳಿಂದ ಅವರು ಭಗವಂತನ ಸೇವೆಯನ್ನ ಮಾಡುವಂಥದ್ದು. ಹೇಗೆ ಅಂತಂದ್ರೆ ನವವಿಧವಾದಂತಹ ಭಕ್ತಿಯಲ್ಲೇ ಅವರು ತೊಡಗಿರುವಂಥದ್ದು. ಅಂಥವರ ಭಾವ ಯಾವ ರೀತಿಯಲ್ಲಿ ಇರತ್ತೆ ಅಂತಂದಾಗ ನಾವು ನೋಡಬಹುದು. ಇಲ್ಲಿ ಉದಾಹರಣೆಗೆ ಹೇಳ್ತಾ ಇದ್ದಾರೆ, ರಾಧಾ ಕೃಷ್ಣ ಒಂದು ದಿವ್ಯವಾದ ರೂಪವನ್ನ ಅವರು ಮನಸ್ಸಿನಲ್ಲಿ ಮೂಡಿಸ್ಕೊಂಡು ಮತ್ತೆ ಆ ಒಂದು ಸುಂದರವಾದಂತಹ ಜೋಡಿಯ ಒಂದು ಆರಾಧನೆಯನ್ನು ಅವರು ಮಾಡುವಂತಹದ್ದು. ಸೊ ಹಾಗಾಗಿ ತಮ್ಮ ಕೈಗಳಿಂದ, ಕಣ್ಣುಗಳಿಂದ, ಮೂಗಿನಿಂದ ಮತ್ತೆ ಅವರ ಒಂದು ನಾಲಿಗೆಯಿಂದ ಭಗವಂತನ ನಾಮಗಳನ್ನ ಹೇಳ್ತಾ, ಕಿವಿಯಿಂದ ಆ ಒಂದು ಭಗವಂತನ ನಾಮ ಜಪವನ್ನ ಕೇಳ್ತಾ, ಹೀಗೆ ಅವರು ತಮ್ಮ ಆರಾಧನೆಯಲ್ಲಿ ಪರಿಪೂರ್ಣವಾಗಿರುವಂಥದ್ದು. ಇದು ಶುದ್ಧ ಭಕ್ತನು ಮತ್ತೆ ಭಗವಂತನ ಒಂದು ನಿಜವಾದಂತಹ ಒಂದು ಸಂಬಂಧವಾಗಿರತ್ತೆ, ಅಥವಾ ರಹಸ್ಯವೂ ಅಂತಾನೂ ಹೇಳಬಹುದು. ಯಾಕೆ ಅಂತಂದ್ರೆ ಅವರು ಭೌತಿಕ ಜಗತ್ತಿನಲ್ಲಿ ಇದ್ರೂ ಸಹ ಅವರು ಆ ಒಂದು ಭಾವವನ್ನ ಹೊಂದಿ ಅವರು ಭಗವಂತನೊಳಗೆ ಸಂಬಂಧವನ್ನ ಬೆಳೆಸ್ಕೊಂಡಿರ್ತಾರೆ. ಹಾಗಾಗಿ ಇದು ಇಬ್ಬರಿಗೂ ಸಹ ಸ್ವಯಂ ಪ್ರೇರಿತವಾಗಿರುವಂಥದ್ದು. ಇಲ್ಲಿ ಭಕ್ತ ಆಗ್ಲಿ ಭಗವಂತನಾಗ್ಲಿ ಅಲ್ಲಿ ಯಾವುದೇ ಒಂದು ಫೋರ್ಸ್ ಇಂದ ಆಗ್ತಾ ಇರುವಂತಹ ಭಕ್ತಿ ಅಲ್ಲ ಇದು. ಸೊ ಇಬ್ಬರು ಸಹ ಸ್ವಯಂ ಪ್ರೇರಿತರಿಂದ ಆಗಿರುವಂಥದ್ದು. ಹಾಗಾಗಿ ಆ ಸ್ಪಂದನೆ ಅನ್ನೋದು ಆಗತ್ತೆ ಅನ್ನೋದನ್ನ ಇಲ್ಲಿ ನೋಡ್ಬೋದು. ಸೊ ಹಾಗಾಗಿ ಪ್ರೇಮ ಸಂಪಾದನೆ ಪ್ರತಿಯೊಬ್ಬ ಜೀವಿಯ ಜೀವನದ ಗುರಿ. ಸೊ ಹಾಗಾಗಿ ಎಲ್ಲರೂ ಭಕ್ತಿಯಲ್ಲಿ ಪರಿಪೂರ್ಣವಾಗ್ಬೇಕು ಅಂತಂದಾಗ ಭಗವಂತನ ಪ್ರೇಮವನ್ನ ಗಳಿಸುವಂಥದ್ದು ಜೀವನದ ಗುರಿಯಾಗಿರ್ಬೇಕು. ಭಕ್ತಿ ಅಂದಾಗ ಅದು ಪ್ರೀತಿ ಅಥವಾ ಪ್ರೇಮ ಅನ್ನೋದನ್ನ ನಾವು ಗುರಿಯಾಗಿಟ್ಕೋಬೇಕು. ಯಾವುದು ಪ್ರೇಮ ಅಂದ್ರೆ ಭಗವಂತನ ಪ್ರೇಮವನ್ನ ಗಳಿಸುವಂಥದ್ದು. ಸೊ ಈಗ ಒಬ್ಬರನ್ನ ಅಂದ್ರೆ ಒಬ್ಬರನ್ನ ಪ್ರೀತಿಯನ್ನ ಮಾಡ್ತೀವಿ ಅಂತಂದ್ರೆ, ಈಗ ಎಕ್ಸಾಂಪಲ್ ನಮ್ಮ ಮಕ್ಕಳು, ನಮ್ಮ ಸಂಸಾರದಲ್ಲಿ ನಮ್ಮ ಗಂಡ ಹೆಂಡತಿ ಗಂಡನನ್ನ ಅಥವಾ ಮಕ್ಕಳನ್ನ ಹೇಗೆ ಪ್ರೀತಿಯನ್ನ ಮಾಡೋದು ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಎಕ್ಸ್ಪೆಕ್ಟೇಷನ್ ಇರಲ್ಲ ಅಲ್ವಾ. ಒಬ್ರಿಗೆ ಒಬ್ರು ಯಾವ ರೀತಿಯಲ್ಲಿ ತಮ್ಮ ಒಂದು ಪ್ರೀತಿಯನ್ನ ವಿನಿಮಯ ಮಾಡ್ಕೊಳ್ತಾ ಇರ್ತಾರೆ, ಏನೋ ಅಲ್ಲಿ ಎಕ್ಸ್ಪೆಕ್ಟೇಷನ್ ಇರಲ್ಲ. ಆ ರೀತಿಯಲ್ಲಿ ಆ ಸೇವೆಯನ್ನ ಒಬ್ರಿಗೊಬ್ರು ಮಾಡುವಂಥದ್ದು. ತಾಯಿ ಆದಂಥವಳು ಮಕ್ಕಳಿಗೆ, ಮಕ್ಕಳಾದಂಥವ್ರು ತಂದೆ ತಾಯಿಗೆ ಮಾಡುವಂಥದ್ದು, ಅಲ್ಲಿ ಯಾವುದೇ ರೀತಿಯಾದಂತಹ ಎಕ್ಸ್ಪೆಕ್ಟೇಷನ್ಸ್ ಇರೋದಿಲ್ಲ. ಸೊ ಇದೇ ರೀತಿಯಾದಂತಹ ಒಂದು ಪ್ರೇಮದ ಒಂದು ಸಂಬಂಧವನ್ನ ನಾವು ಭಗವಂತನೊಳಗೂ ಸಹ ನಾವು ಬೆಳೆಸ್ಕೋಬೇಕು. ಸೊ ಅದು ನಿಜವಾದಂತಹ ಜೀವಿಯ ಗುರಿಯಾಗಿರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಶ್ಲೋಕ 56. ಒಂದೇ ಒಂದು ನಿಮಿಷ. ನಾಗವೇಣಿ ಮಾತಾಜಿ, ಮಾತಾಜಿ ಬೇಕಾದ್ರೆ ವಿಡಿಯೋ ತೆಗೆದ್ಬಿಟ್ರೆ ಮಧ್ಯ ಇದಾಗಲ್ಲೇನೋ ಅಲ್ಲ, ಇಂಟರ್ನೆಟ್ ಹೋಗಲ್ಲೇನೋ ಅಲ್ಲ?
ಹರೇ ಕೃಷ್ಣ. ಏನ್ ಮಾತಾಜಿ? ಅಲ್ಲ ವಿಡಿಯೋ ತೆಗೆದ್ಬಿಟ್ರೆ ಮಧ್ಯೆ ಮಧ್ಯೆ ಏನ್ ಇಂಟರ್ನೆಟ್ ಹೋಗ್ತಾ ಇದೆಯಲ್ಲ, ಅದು ಹೋಗ್ಲಿಕ್ಕಿಲ್ಲೇನೋ ಅಂತೀವಿ. ಅದು ಕಂಟಿನ್ಯೂಟಿ ಇರಲ್ಲ ಮಾತಾಜಿ ವಾಕ್ಯದಲ್ಲಿ, ಹರೇ ಕೃಷ್ಣ. ಅರ್ಥ ಆಗೋದ್ ಕಷ್ಟ ಆಗತ್ತೆ. ಓಕೆ, ಧನ್ಯವಾದಗಳು. ಯಾರು? ಧನ್ಯವಾದ. ಅಟೆಂಡೆನ್ಸ್ ಲಿಂಕ್ ಹಾಕಿದ್ದೇನೆ ನೋಡಿ. ಶ್ಲೋಕ 56. ಏತಾವದ್ ಏವ ಜಿಜ್ಞಾಸಂ ತತ್ವ ಜಿಜ್ಞಾಸು ಆತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ರಿಪೀಟ್ ಮಾಡಿ. ಏತಾವದ್ ಏವ ಜಿಜ್ಞಾಸ್ಯಂ ಏತಾವದ್ ಏವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸು ಆತ್ಮನಃ ತತ್ವ ಜಿಜ್ಞಾಸು ಆತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಇನ್ನೊಂದ್ಸತಿ ಹೇಳಿ. ಏತಾವತ್ ಏವ ಜಿಜ್ಞಾಸಂ ಏತಾವದ್ ಏವ ಜಿಜ್ಞಾಸ್ಯಂ ತತ್ವ ಜಿಜ್ಞಾಸು ಆತ್ಮನಃ ತತ್ವ ಜಿಜ್ಞಾಸು ಆತ್ಮನಃ ಅನ್ವಯ ವ್ಯತಿರೇಕಾಭ್ಯಾಂ ಅನ್ವಯ ವ್ಯತಿರೇಕಾಭ್ಯಾಂ ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಯತ್ ಸ್ಯಾತ್ ಸರ್ವತ್ರ ಸರ್ವದಾ. ಲಕ್ಷ್ಮೀ PM ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ತೀನಿ ಮಾತಾಜಿ. ಅನುವಾದ ಅಲ್ಲಿಂದ ಅಲ್ವಾ ಮಾತಾಜಿ? ಅನುವಾದ ವರ್ಡ್ ಬೈ ವರ್ಡ್ ಓದಿ, ವರ್ಡ್ ಬೈ ವರ್ಡ್. ಓದ್ತೀನಿ ಮಾತಾಜಿ. ಇದು ಶ್ಲೋಕನೂ ಓದ್ಬೇಕಾ? ಶ್ಲೋಕನೂ ಓದ್ಬೇಕಾ ಮಾತಾಜಿ? ಅನುವಾದ ಭಾವಾರ್ಥ ಓದಿ. ಆಯ್ತು ಮಾತಾಜಿ. ಅರ್ಥಗಳು ಅನುವಾದ ಭಾವಾರ್ಥ ಓದಿ ಮಾತಾಜಿ. ಆಯ್ತು ಮಾತಾಜಿ. ಏತಾವತ್ ಇಷ್ಟು, ಏವ ಖಂಡಿತ, ಜಿಜ್ಞಾಸಂ ಜಿಜ್ಞಾಸೆ ಮಾಡಬೇಕು, ತತ್ವ ಪರಮ ಸತ್ಯದ, ಜಿಜ್ಞಾಸುನ ತಿಳಿಯಬೇಕೆಂದು ಅಪೇಕ್ಷಿಸುವವನಿಂದ, ಆತ್ಮನಃ ಆತ್ಮನ, ಅನ್ವಯ ನೇರವಾಗಿ, ವ್ಯತಿರೇಕಾಭ್ಯಾಂ ಪರೋಕ್ಷವಾಗಿ, ಯತ್ ಯಾವುದಾದರೂ, ಸ್ಯಾತ್ ಆಗಲಿ, ಸರ್ವತ್ರ ಎಲ್ಲ ಕಡೆ, ಸರ್ವದಾ ಯಾವಾಗಲೂ. ಅನುವಾದ. ಆದ್ದರಿಂದ ದಿವ್ಯಜ್ಞಾನದಲ್ಲಿ ಆಸಕ್ತಿ ಇರುವವನು ಸದಾ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಜಿಜ್ಞಾಸೆ ಮಾಡಿ ಆ ಸರ್ವಾಂತರ್ಯಾಮಿ ಸತ್ಯವನ್ನು ತಿಳಿದುಕೊಳ್ಳಬೇಕು. ಭಾವಾರ್ಥ. ಭೌತ ಜಗತ್ತಿನ ಆಚೆ ಇರುವ ಪಾರಮಾರ್ಥಿಕ ಜಗತ್ತಿನ ಜ್ಞಾನವನ್ನು ತಿಳಿದುಕೊಳ್ಳಬೇಕೆಂದು ಅಪೇಕ್ಷಿಸುವವರು ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಈ ವಿದ್ಯೆಯ ಬಗ್ಗೆ ತಿಳಿದುಕೊಳ್ಳಲು ಸದ್ಗುರುವಿನ ಬಳಿ ಹೋಗಬೇಕು. ಯಾವ ವಿಧಾನದಲ್ಲಿ ಹೋಗಬೇಕು ಮತ್ತು ಗಂತವ್ಯ ಯಾವುದು, ಹಾಗೆ ಮುಂದುವರಿಯುವಲ್ಲಿ ಎದುರಾಗುವ ಅಡಚಣೆಗಳೇನು ಎನ್ನುವುದನ್ನು ಅವನು ತಿಳಿದುಕೊಳ್ಳಬೇಕು. ಗುರುವಿಗೆ ಆರಂಭಿಕ ಶಿಷ್ಯನ ಮನಃ ಪ್ರಕೃತಿಗಳನ್ನು ನಿಯಂತ್ರಿಸುವುದು ಹೇಗೆ ಎನ್ನುವುದು ಗೊತ್ತು. ಆದ್ದರಿಂದ ಶ್ರದ್ಧಾವಂತನಾದ ಶಿಷ್ಯನು ಈ ವಿದ್ಯೆಯ ಎಲ್ಲಾ ಮುಖಗಳನ್ನು ಗುರುವಿನಿಂದ ಕಲಿಯಬೇಕು. ನಾನಾ ಮಟ್ಟಗಳ ದರ್ಜೆಗಳ ಶ್ರೀಮಂತಿಕೆಗಳಿವೆ. ಕೂಲಿ ಕೆಲಸದ ಸಾಮಾನ್ಯ ಜನರು ಕಲ್ಪಿಸಿಕೊಳ್ಳುವ ಸುಖ ಸಂಪತ್ತು ಅತ್ಯಂತ ಕೆಳಮಟ್ಟದ ಸಂತೋಷ, ಏಕೆಂದರೆ ಅದು ದೇಹ ಸಂಬಂಧವಾದ ಸುಖ. ಅಂತಹ ದೇಹ ಸುಖವನ್ನು ಕರ್ಮಿಯು ಪಡೆಯುತ್ತಾನೆ. ಅವನು ಪುಣ್ಯ ಕಾರ್ಯಗಳಿಂದ ಅಂತಹ ಸ್ವರ್ಗಲೋಕವನ್ನು ಅಥವಾ ಸೃಷ್ಟಿಶಕ್ತಿಯುಳ್ಳ ದೇವರುಗಳ ಲೋಕವನ್ನು ಸೇರುತ್ತಾನೆ. ಆದರೆ ನಿರಾಕಾರ ಬ್ರಹ್ಮಾನಂದಕ್ಕೆ ಹೋಲಿಸಿದರೆ ಸ್ವರ್ಗದ ಸುಖ ಏನೇನೂ ಅಲ್ಲ. ಈ ಬ್ರಹ್ಮಾನಂದವು ಭಗವಂತನ ಪ್ರೇಮ ಸಾಗರಕ್ಕೆ ಹೋಲಿಸಿದರೆ ಗೋವಿನ ಕಾಲಿನ ಗೊರಸಿನ ಹೆಜ್ಜೆ ಗುರುತಿನಲ್ಲಿ ನಿಲ್ಲುವ ನೀರಿನಷ್ಟೇ ಸಮ. ವ್ಯಕ್ತಿಯು ಭಗವಂತನ ಬಗೆಗೆ ಶುದ್ಧವಾದ ಪ್ರೇಮವನ್ನು ಬೆಳೆಸಿಕೊಂಡಾಗ ಭಗವಂತನ ಸಾಹಚರ್ಯದಿಂದ ದಿವ್ಯವಾದ ಸುಖ ಸಾಗರವನ್ನು ಪಡೆಯುವನು. ಈ ಹಂತವನ್ನು ತಲುಪುವ ಅರ್ಹತೆ ಪಡೆಯುವುದೇ ಜೀವನದ ಪರಾಕಾಷ್ಠೆ. ಪರಮಪದಕ್ಕೆ ವೈಕುಂಠಕ್ಕೆ ಹೋಗಲು ಟಿಕೆಟ್ ಅನ್ನು ಪಡೆಯಲು ಯತ್ನಿಸಬೇಕು. ಅಂತ ಟಿಕೆಟ್ಗೆ ತೆರಬೇಕಾದ ಬೆಲೆ ತೀವ್ರವಾದ ಹಂಬಲ. ಈ ಹಂಬಲವು ಸಾವಿರಾರು ಜನ್ಮಗಳನ್ನೆತ್ತಿ ವ್ಯಕ್ತಿಯು ಸತತವಾಗಿ ಪುಣ್ಯ ಕಾರ್ಯಗಳನ್ನು ಮಾಡಿದರೂ ಬರುವುದಿಲ್ಲ. ಎಲ್ಲ ಲೌಕಿಕ ಸಂಬಂಧಗಳು
ಕಾಲಕ್ರಮದಲ್ಲಿ ಮುರಿದು ಹೋಗುತ್ತವೆ. ಆದರೆ ಒಂದು ಸಲ ಭಗವಂತನೊಂದಿಗೆ ಒಂದು ನಿರ್ದಿಷ್ಟ ರಸದಲ್ಲಿ ಸಂಬಂಧ ಏರ್ಪಟ್ಟಿತೆಂದರೆ ಮುಗಿಯಿತು. ಆ ಸಂಬಂಧ ಎಂದೆಂದಿಗೂ ಮುರಿದು ಹೋಗುವುದಿಲ್ಲ. ಭೌತ ಜಗತ್ತು ಸಂಪೂರ್ಣವಾಗಿ ನಾಶವಾದರು ಗುರುವಿನ ಪಾರದರ್ಶಕ ಮಾಧ್ಯಮದ ಮೂಲಕ ಭಗವಂತನು ಈ ಭೌತ ಜಗತ್ತಿನಲ್ಲಿ ತನ್ನ ದಿವ್ಯ ಆಧ್ಯಾತ್ಮಿಕ ಸ್ವಭಾವದಿಂದ ಸರ್ವಾಂತರ್ಯಾಮಿಯಾಗಿ ಇದ್ದಾನೆ ಎಂದು ತಿಳಿದುಕೊಳ್ಳಬೇಕು. ಭಗವಂತನೊಂದಿಗೆ ಜೀವಿಗಳ ಸಂಬಂಧವು ಸ್ವಲ್ಪ ಸಣ್ಣದಾಯಿತು ಮತ್ತೆ ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಭೌತ ಜಗತ್ತು ಸೇರಿದಂತೆ ಎಲ್ಲೆಲ್ಲೂ ಕಂಡುಬರುತ್ತದೆ. ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನೊಂದಿಗಿನ ಸಂಬಂಧ 5 ಬಗೆಯದು: ಶಾಂತ, ದಾಸ್ಯ, ಸತ್ಯ, ವಾತ್ಸಲ್ಯ ಮತ್ತು ಮಾಧುರ್ಯ. ಈ ರಸಗಳು ಭೌತ ಜಗತ್ತಿನಲ್ಲಿ ವಿಕೃತ ರೂಪದಲ್ಲಿ ಕಾಣಿಸಿಕೊಳ್ಳುತ್ತವೆ. ಭೂಮಿ, ಕಾಣಿ, ಮನೆ, ಮಠ, ಪೀಠೋಪಕರಣಗಳೇ ಮೊದಲಾದ ವಸ್ತುಗಳು ಶಾಂತದಲ್ಲಿ ಅಥವಾ ತಟಸ್ಥ ಮತ್ತು ಮೂಕ ಎಂಬರ್ಥದಲ್ಲಿ ಬರುತ್ತವೆ. ಭಗವತ್ ಕಿಂಕರರು ದಾಸ್ಯ ಸಂಬಂಧದಲ್ಲಿ ಕೆಲಸ ಮಾಡುತ್ತಾರೆ. ಸ್ನೇಹಿತರ ನಡುವಿನ ಪರಸ್ಪರ ಸಂಬಂಧವೇ ಸತ್ಯ. ಮಕ್ಕಳ ಬಗೆಗೆ ತಂದೆ ತಾಯಿಗಳ ಪ್ರೀತಿಯೇ ವಾತ್ಸಲ್ಯ. ದಾಂಪತ್ಯ ಪ್ರೇಮವೇ ಮಾಧುರ್ಯ. ಭೌತ ಜಗತ್ತಿನ ಈ 5 ಸಂಬಂಧಗಳು ಮೂಲಭೂತವಾದ ಶುದ್ಧ ರಸಗಳ ವಿಕೃತ ರೂಪಗಳು. ಸದ್ಗುರುವಿನ ಮಾರ್ಗದರ್ಶನದಲ್ಲಿ ಭಗವಂತನಿಗೆ ಸಂಬಂಧಿಸಿದಂತೆ ಈ ಶುದ್ಧ ರಸಗಳನ್ನು ಅರ್ಥ ಮಾಡಿಕೊಂಡು ಪರಿಪೂರ್ಣಗೊಳಿಸಿಕೊಳ್ಳಬೇಕು. ಐಹಿಕ ಜಗತ್ತಿನಲ್ಲಿ ಈ ವಿಕೃತ ರಸಗಳು ನಿರಾಶೆ ಉಂಟು ಮಾಡುತ್ತವೆ. ಈ ರಸಗಳನ್ನು ಶ್ರೀಕೃಷ್ಣನೊಂದಿಗೆ ಪುನಃ ಸ್ಥಾಪಿಸಿದರೆ ಅದರಿಂದ ಶಾಶ್ವತವಾದ ಆನಂದಮಯವಾದ ಜೀವನ ಲಭಿಸುತ್ತದೆ. ಚೈತನ್ಯ ಚರಿತಾಮೃತದ ಈ ಶ್ಲೋಕ ಮತ್ತು ಇದರ ಹಿಂದಿನ 3 ಶ್ಲೋಕಗಳನ್ನು ಶ್ರೀಮದ್ ಭಾಗವತದಿಂದ ಆರಿಸಿಕೊಳ್ಳಲಾಗಿದೆ. ಈ ಶ್ಲೋಕದಿಂದ ಶ್ರೀ ಚೈತನ್ಯ ಮಹಾಪ್ರಭುಗಳ ಧರ್ಮ ಪ್ರಚಾರ ಚಟುವಟಿಕೆಗಳ ಬಗೆಗೆ ನಮಗೆ ತಿಳಿಯುತ್ತದೆ. ಶ್ರೀಮದ್ ಭಾಗವತದಲ್ಲಿ 18,000 ಶ್ಲೋಕಗಳಿವೆ. ಇವುಗಳ ಸಾರಾಂಶವನ್ನು ಅಹಂ ಏವಾಸಂ ಏವಾಗ್ರೇ ಎಂಬ 53 ಶ್ಲೋಕದಿಂದ ಆರಂಭವಾಗಿ ಯಚ್ಚ ಸರ್ವತ್ರ ಸರ್ವದಾ 56 ಎಂಬುದರಿಂದ ಕೊನೆಗೊಳ್ಳುವ 4 ಶ್ಲೋಕಗಳಲ್ಲಿ ಹೇಳಲಾಗಿದೆ. ಈ ಶ್ಲೋಕದಲ್ಲಿ ಮೊದಲನೆಯದು 53 ದೈವೋತ್ತಮ ಪರಮಪುರುಷನಾದ ಶ್ರೀಕೃಷ್ಣನ ದಿವ್ಯ ಸ್ವರೂಪವನ್ನು ವಿವರಿಸಿದೆ. ಎರಡನೆಯ ಶ್ಲೋಕವು 54 ಭಗವಂತನ ಮಾಯೆಯ ಆಟಕ್ಕೆ ಒಳಗಾಗಿಲ್ಲವೆಂದು ತಿಳಿಸುತ್ತದೆ. ಜೀವಿಗಳು ಭಗವಂತನ ವಿಭಿನ್ನಾಂಶಗಳಾದರೂ ಮಾಯೆಯ ಹತೋಟಿಗೆ ಒಳಗಾಗುವ ಸಾಧ್ಯತೆ ಇದೆ. ಆಧ್ಯಾತ್ಮಿಕ ಭಾವದವರಾದರೂ ಸಹ ಅವರು ಐಹಿಕ ಜಗತ್ತಿನಲ್ಲಿ ಭೌತ ಶಕ್ತಿಯ ದೇಹಗಳ ಕೋಶದಲ್ಲಿದ್ದಾರೆ. ಜೀವಿಗಳಿಗೆ ಭಗವಂತನೊಡನೆ ಇರುವ ನಿತ್ಯ ಸಂಬಂಧವನ್ನು ಆ ಶ್ಲೋಕದಲ್ಲಿ ಹೇಳಲಾಗಿದೆ. ಮುಂದಿನ 55 ಶ್ಲೋಕವು ತನ್ನ ಅಚಿಂತ್ಯ ಶಕ್ತಿಗಳಿಂದಾಗಿ ಭಗವಂತನು ಏಕಕಾಲದಲ್ಲಿ ಜೀವಿಗಳೊಡನೆ ಮತ್ತು ಮಾಯೆಯೊಡನೆ ಒಂದಾಗಿಯೂ ಬೇರೆಯಾಗಿಯೂ ಇದ್ದಾನೆ ಎಂದು ತಿಳಿಸುತ್ತದೆ. ಇದನ್ನು ಅಚಿಂತ್ಯ ಭೇದ ತತ್ವ ಎಂದು ಕರೆಯುತ್ತಾರೆ. ಜೀವಿಯು ಪರಮಪ್ರಭುವಾದ ಶ್ರೀಕೃಷ್ಣನಿಗೆ ಶರಣಾದಾಗ ಶ್ರೀಕೃಷ್ಣನ ಬಗ್ಗೆ ಸಹಜವಾದ ದಿವ್ಯ ಪ್ರೇಮವನ್ನು ಬೆಳೆಸಿಕೊಳ್ಳಬಹುದು. ಈ ಶರಣಾಗತಿಯು ಪ್ರತಿಯೊಬ್ಬ ವ್ಯಕ್ತಿಯ ಮೊದಲ ಕರ್ತವ್ಯವಾಗಬೇಕು. ಮುಂದಿನ ಶ್ಲೋಕದಲ್ಲಿ 56 ಬದ್ಧಾತ್ಮನು ಕೊನೆಗೆ ಗುರುವಿನ ಬಳಿ ಹೋಗಿ ಭೌತ ಮತ್ತು ಆಧ್ಯಾತ್ಮಿಕ ಲೋಕಗಳ ಬಗೆಗೆ ಮತ್ತು ತನ್ನ ಅಸ್ತಿತ್ವದ ಬಗೆಗೆ ಸರಿಯಾಗಿ ತಿಳಿದುಕೊಳ್ಳಬೇಕು. ಇಲ್ಲಿ ಅನ್ವಯ ವ್ಯತಿರೇಕಾಭ್ಯಂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಎಂಬ ಪದಗಳು ಭಕ್ತಿ ಸೇವೆಯನ್ನು ಅದರ 2 ರೂಪಗಳಲ್ಲಿ ಕಲಿಯಬೇಕೆಂದು ಸೂಚಿಸುತ್ತವೆ. ಅಂದರೆ ವ್ಯಕ್ತಿಯು ನೇರವಾಗಿ ಭಕ್ತಿ ಸೇವೆಯನ್ನು ಮಾಡಬೇಕು ಮತ್ತು ಪರೋಕ್ಷವಾಗಿ ಆಧ್ಯಾತ್ಮಿಕ ಪ್ರಗತಿಗೆ ಬಾಧಕವಾದವನ್ನು ಬಿಡಬೇಕು ಎಂದು ಅರ್ಥ. ಧನ್ಯವಾದಗಳು ಮಾತಾಡಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಇದು ಭಕ್ತಿಯ ಒಂದು ಪ್ರಯೋಜನದ ಬಗ್ಗೆ ಹೇಳ್ತಾ ಇದ್ದಾರೆ. ಕಡೆಯದಾಗಿ ಚತುಶ್ಲೋಕಿ ಭಗವದ್ಗೀತೆಯ 4ನೇ ಒಂದು ಶ್ಲೋಕ ಆಗಿದೆ. ಏತಾವದ್ ಏವ ಜಿಜ್ಞಾಸಂ ಅಂತ ಹೇಳ್ತಾ ಇದ್ದಾರೆ. ಸೊ ಏತಾವದ್ ಇಷ್ಟು ಖಂಡಿತ ಜಿಜ್ಞಾಸೆ ಮಾಡಬೇಕು. ಯಾವ ಜಿಜ್ಞಾಸೆ ಮಾಡ್ಬೇಕು ಅಂದ್ರೆ ದಿವ್ಯ ಜ್ಞಾನದಲ್ಲಿ ಆಸಕ್ತಿ ಇರುವವನು ಸದಾ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಗವಂತನ ಬಗ್ಗೆ ಒಂದು ಜಿಜ್ಞಾಸೆಯನ್ನ ಮಾಡ್ತಾ ಇರ್ಬೇಕು ಮತ್ತೆ ತಿಳಿತಾ ಇರ್ಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ.
ಯಾಕೆ ತಿಳಿಬೇಕು ಅಂದಾಗ ಭಕ್ತಿಯನ್ನ ಮಾಡೋದಿಕ್ಕೆ ನಮಗೆ ಭಗವಂತನ ಬಗ್ಗೆ ಪೂರ್ಣವಾಗಿ ಅರ್ಥ ಆಗಿರ್ಬೇಕು, ಮತ್ತೆ ಅದನ್ನ ಯಾವ ರೀತಿಯಲ್ಲಿ ಮಾಡ್ಬೇಕು ಹರೇ ಅನ್ನೋದು. ಕೃಷ್ಣ, ಬಾಕಿ ಎಲ್ಲರೂ ಮ್ಯೂಟ್ ಮಾಡ್ಕೊಳ್ಳಿಲ್ಲ ಪ್ಲೀಸ್. ಮಂಜುಳಾ ಸುರೇಶ್ ಮಾತಾಜಿ ಮ್ಯೂಟ್ ಮಾಡ್ಕೊಳ್ಳಿ. ಮಾಡಿದ್ದಾನೆ. ಓಕೆ, ಸ್ಟಾರ್ಟ್ ಮಾಡಿ ಮಾತಾಜಿ, ಎಲ್ಲ ಮ್ಯೂಟ್ ಆಯ್ತು. ಹರೇ ಕೃಷ್ಣ. ಓಕೆ, ಹರೇ ಕೃಷ್ಣ. ಸೊ ಭಕ್ತಿ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಸುಪ್ತವಾಗಿರುವಂತಹ ಸ್ಥಿತಿ. ಆ ಸುಪ್ತವಾಗಿರುವಂತಹ ಸ್ಥಿತಿಯನ್ನ ಜಾಗೃತಗೊಳಿಸುವಂಥದ್ದು ಜೀವಿಯ ಒಂದು ಆದ್ಯ ಕರ್ತವ್ಯ ಆಗಿರುವಂಥದ್ದು. ಅದನ್ನ ಯಾವ ರೀತಿಯಲ್ಲಿ ಅಂದ್ರೆ, ಮೊದಲನೇದಾಗಿ ಯಾರನ್ನ ಭಕ್ತಿ ಮಾಡ್ಬೇಕು ಅಂದ್ರೆ, ಆ ಭಕ್ತಿಯನ್ನ ಮಾಡ್ಬೇಕಾದ್ರೆ ಆ ಜಿಜ್ಞಾಸೆಯನ್ನ ಯಾವ ರೀತಿಯಲ್ಲಿ ನಾವು ನಮ್ಮಲ್ಲಿ ಅಳವಡಿಸ್ಕೋಬೇಕು, ಅದು ತುಂಬಾ ಮುಖ್ಯವಾಗಿರುವಂಥದ್ದು. ಯಾಕೆ ಅಂತಂದ್ರೆ, ಆಸಕ್ತಿನೇ ಇಲ್ಲದೆ ಇದ್ದಾಗ ಆ ಒಂದು ಭಕ್ತಿ ಭಾವ ಬರೋದಿಕ್ಕೆ ಸಾಧ್ಯವೇ ಇಲ್ಲ. ಸೊ ಈಗ ಒಬ್ಬ ವ್ಯಕ್ತಿಯನ್ನ ನಾವು ಪೂರ್ಣವಾಗಿ ಒಂದು ಪ್ರೀತಿಯನ್ನ ಮಾಡ್ತೀವಿ ಅಂದಾಗ ಆ ವ್ಯಕ್ತಿಯ ಬಗ್ಗೆ ನಮ್ಗೆ ಪೂರ್ಣವಾದಂತಹ ಒಂದು ಮಾಹಿತಿ ಇರಬೇಕು, ಮತ್ತೆ ಅವನಲ್ಲಿ ಒಂದು ಆಸಕ್ತಿ ಇರಬೇಕು. ಆಸಕ್ತಿ ಇಲ್ಲದೆ ಇದ್ದಾಗ ಪ್ರೀತಿ ಅನ್ನುವಂಥದ್ದು ಹುಟ್ಟೋದಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಜಿಜ್ಞಾಸೆ ಅನ್ನೋದು ದಿವ್ಯ ಜ್ಞಾನದಲ್ಲಿ ಇರಬೇಕು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಇದನ್ನ ಹೇಗೆ ಪಡೆಯುವಂಥದ್ದು? ಸೊ ಯಾವುದನ್ನೂ ಸಹ ನಾವು ಪಡೆಯೋದಿಕ್ಕೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಗುರುವಿನ ಬಳಿಗೆ ನಾವು ಹೋಗ್ಬೇಕು. ಅಂತಹ ಗುರು ಆದಂಥವ್ರು ನಮಗೆ ಏನ್ ಮಾಡ್ತಾರೆ? ಗುರು ಆದಂಥವರಿಗೆ ಭಗವಂತ ಯಾರು ಅನ್ನೋದು ತಿಳಿದಿರತ್ತೆ. ಸೊ ಅವರು ಭಗವಂತನ ಬಳಿಗೆ ಕರ್ಕೊಂಡು ಹೋಗುವಂಥದ್ದು. ಯಾರು ಗುರುಗಳ ಬಳಿಗೆ ಹೋಗಿ ತಮ್ಮನ್ನ ತಾವು ಆ ಗುರುವಿನ ಪಾದದಲ್ಲಿ ಅರ್ಪಣೆಯನ್ನ ಮಾಡ್ಕೊಳ್ತಾರೋ ಅಂಥವರನ್ನ ಗುರುಗಳು ಖಂಡಿತವಾಗ್ಲೂ ಭಗವಂತನಡೆಗೆ ಕರ್ಕೊಂಡು ಹೋಗೋದು. ಯಾಕೆ ಅಂತಂದ್ರೆ, ನೇರವಾಗಿ ನಾವು ಕೃಷ್ಣನನ್ನ ಅಥವಾ ಭಗವಂತನನ್ನ ನಾವು ತಲುಪೋದಿಕ್ಕೆ ಸಾಧ್ಯ ಇಲ್ಲ. ಸೊ ಗುರುವಿನ ಮುಖಾಂತರ ನಾವು ತಲುಪಬೇಕಾಗತ್ತೆ. ಆ ಗುರುವನ್ನ ಗುರು ಏನ್ ಮಾಡ್ತಾರೆ, ಆ ಒಂದು ಭಕ್ತಿಯ ಮಾರ್ಗದಲ್ಲಿ ಆ ಒಂದು ಶಿಷ್ಯನಿಗೆ ಎಲ್ಲವನ್ನೂ ಸಹ ಮಾರ್ಗದರ್ಶನ ನೀಡುವಂಥದ್ದು. ಸೊ ಇಲ್ಲಿ ತುಂಬಾ ಮುಖ್ಯವಾಗಿರುವಂಥದ್ದು ಗುರುವಿನ ಮತ್ತೆ ಶಿಷ್ಯನ ಆ ಒಂದು ಸಂಬಂಧ. ಹೇಗೆ ಅಂತಂದಾಗ, ಆ ಮಾರ್ಗದರ್ಶನ ಯಾವಾಗ ಗುರು ಕೊಡ್ತಾರೋ ಆಗ ಶಿಷ್ಯನಾದಂತಹವನು ಪೂರ್ಣವಾಗಿ ಅದನ್ನ ಸ್ವೀಕರಿಸ್ಬೇಕಾಗತ್ತೆ. ಮತ್ತೆ ಅದರಲ್ಲಿ ಶ್ರದ್ಧೆ ಇರ್ಬೇಕಾಗತ್ತೆ, ಅದರಲ್ಲಿ ಆಸಕ್ತಿ ಇರ್ಬೇಕಾಗತ್ತೆ. ಆ ಒಂದು ಮಾರ್ಗದಲ್ಲಿ ಅದನ್ನ ಮೂರನ್ನ ಮಾಡಿದಾಗ ಖಂಡಿತವಾಗ್ಲೂ ಅವನು ಭಕ್ತಿಯಲ್ಲಿ ಮುಂದುವರಿಯೋದಿಕ್ಕೆ ಸಾಧ್ಯ. ಭಗವಂತನ ಒಂದು ಪ್ರೇಮವನ್ನ ಗಳಿಸೋದಿಕ್ಕೆ ಸಾಧ್ಯ ಆಗತ್ತೆ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ನಾನಾ ಮಟ್ಟದ ದರ್ಜೆಗಳ ಶ್ರೀಮಂತಿಕೆಗಳಿವೆ. ಕೂಲಿ ಕೆಲಸದ ಸಾಮಾನ್ಯ ಜನರು ಕಲ್ಪಿಸಿಕೊಳ್ಳುವ ಸುಖ ಸಂಪತ್ತು ಅತ್ಯಂತ ಕೆಳಮಟ್ಟದ್ದು, ಏಕೆಂದರೆ ಅದು ದೇಹ ಸಂಬಂಧವಾದ ಸುಖ. ಸೊ ಇಲ್ಲಿ ಭೌತಿಕವಾದಂತಹ ವಿಷಯಕ್ಕೆ ಬಂದ್ರು. ಯಾಕೆ ಅಂತಂದ್ರೆ, ಎಲ್ಲರಿಗೂ ಸಹ ಜೀವಿ ಆದಂತಹವನು ಇಲ್ಲಿ ಎಂಜಾಯ್ ಅಂತ ಹೇಳುವಂಥದ್ದು. ಅಂದ್ರೆ ಭೌತಿಕ ಸುಖವನ್ನ ಅರಿಸ್ತಾ ಇರುವಂಥದ್ದು ಎಲ್ಲರೂ ಸಹ. ಆದ್ರೆ ನಿಜವಾದಂತಹ ಸುಖ ಭಗವಂತನ ಜೊತೆಗೆ ಅನ್ನೋದು ಅರಿಯದೆ ಏನ್ ಮಾಡ್ತಾ ಇದ್ದಾರೆ, ಎಲ್ಲರೂ ಸಹ ಭೌತಿಕದಲ್ಲಿ ಆ ಒಂದು ಸುಖವನ್ನ ಅರಿಸ್ತಾ ಇರೋದು. ಅಂದ್ರೆ ಸಂಸಾರದಲ್ಲೋ, ಮಕ್ಕಳ ಜೊತೆಯೋ, ತನ್ನ ಕೆಲಸದಲ್ಲೋ, ಎಲ್ಲಾ ರೀತಿಯಲ್ಲೂ ಆ ಒಂದು ಸುಖದ ಒಂದು ಕೊರತೆ ಇರುವಂಥದ್ದು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಆದ್ರೆ ಅಂತಹ ಒಂದು ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಪುಣ್ಯ ಕಾರ್ಯಗಳನ್ನ ಮಾಡುವಂತಹ ಪ್ರಯತ್ನವನ್ನ ಮಾಡುವಂಥದ್ದು. ಆ ಪುಣ್ಯ ಕಾರ್ಯಗಳಿಂದ ಆ ಒಂದು ಸಂತೋಷ ಅನ್ನೋದು ಸಿಗಬಹುದು ಅನ್ನೋ ರೀತಿಯಲ್ಲಿ ಪುಣ್ಯ ಕಾರ್ಯಗಳನ್ನ ಮಾಡುವಂಥದ್ದು. ಈ ಒಂದು ಕಾರ್ಯಗಳು ಏನಾಗತ್ತೆ, ಅಲ್ಲಿ ನಮ್ಗೆಲ್ಲ ತಿಳಿದಿರೋ ಹಾಗೆ ಅಕೌಂಟ್ ಓಪನ್ ಆಗತ್ತೆ. ಅಂದ್ರೆ ಪಾಪ ಮತ್ತೆ ಪುಣ್ಯದ ಅಕೌಂಟ್ ಓಪನ್ ಆಗತ್ತೆ ಒಬ್ಬ ಒಂದು ಜೀವಿ ಆದಂಥವನಿಗೆ. ಸೊ ಇಲ್ಲಿ ಭಗವಂತನಲ್ಲಿ ನಾವು ಭಗವಂತನನ್ನ ಪಡಿಬೇಕು ಅಂದಾಗ ಆ ಪಾಪ ಪುಣ್ಯ ಇವೆಲ್ಲದೂ ಝೀರೋ ಆಗಿರ್ಬೇಕು. ಆವಾಗ ಮಾತ್ರ ಅಲ್ಲಿ ಬರೇ ಪ್ರೇಮ ಅಷ್ಟೇ ಇರ್ಬೇಕು, ನಿಸ್ವಾರ್ಥವಾದಂತಹ ಪ್ರೇಮ ಒಂದೇ ಇರ್ಬೇಕು, ಭಕ್ತಿ ಸೇವೆ ಒಂದೇ ಇರ್ಬೇಕು. ಆಗ ಮಾತ್ರ ನಾವು ಭಗವಂತನನ್ನ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ. ಯಾವಾಗ ಈ ಒಂದು ಪುಣ್ಯ ಕಾರ್ಯಗಳನ್ನ ಮಾಡುವಂಥದ್ದು ಇದನ್ನ ಮಾಡಿದಾಗ ಎಲ್ಲರಿಗೂ ಗೊತ್ತು, ಸ್ವರ್ಗ ಲೋಕಗಳು ಅಂತಹ ಅಂದ್ರೆ ದೇವತೆಗಳ ಲೋಕಗಳನ್ನ ಇಂತಹದನ್ನ ಸೇರುವಂಥದ್ದು. ಸೊ ಇಲ್ಲಿ ಏನಾಗತ್ತೆ, ಆ ಒಂದು ಸುಖ ಅನ್ನುವಂಥದ್ದು ಭೌತಿಕ ಒಂದು ಭೂಮಿಯ ನಾವಿರುವಂತಹ ಭೂಮಿಯಲ್ಲಿ ಪಡಿತಾ ಇರುವಂತಹ ಸುಖಕ್ಕಿಂತ 10 ಪಟ್ಟು ಅಥವಾ 100 ಪಟ್ಟು ಹೆಚ್ಚಾಗಿರ್ಬಹುದು. ಆದ್ರೂ ಸಹ ಅದು ಶಾಶ್ವತವಲ್ಲ. ಸೊ ಹೇಗೆ ಅಂತಂದ್ರೆ, ಇವಾಗ ಒಂದು ಗೋವು ಮಳೆ ಬಂದಾಗ
ಆ ಒಂದು ಕೆಸರಲ್ಲಿ ನಡ್ಕೊಂಡು ಹೋಗ್ತಾ ಇರತ್ತೆ. ಆಗ ಅದರ ಒಂದು ಪಾದದ ಗುರುತು ಏನಾಗತ್ತೆ, ಆ ಪಾದದ ಒಂದು ಹಳ್ಳ ತರ ಬರತ್ತೆ. ಆ ಹಳ್ಳದಲ್ಲಿ ಎಷ್ಟು ನೀರ್ ಸೇರಿರ್ಬೋದು, ಸ್ವಲ್ಪ ನೀರ್ ಸೇರಿರತ್ತೆ. ಅಷ್ಟು ಆ ಒಂದು ಪುಣ್ಯವನ್ನ ನಾವು ಬಳಸ್ಕೊಂಡು ಆ ಒಂದು ಸ್ವರ್ಗ ಲೋಕಗಳು ಅಥವಾ ದಿವ್ಯ ಲೋಕ, ಊರ್ಧ್ವ ಲೋಕಗಳಲ್ಲಿ ನಾವು ಸುಖವನ್ನ ಪಡೆಯೋದಿಕ್ಕೆ ಸಾಧ್ಯ ಆಗತ್ತೆ. ಆದ್ರೆ ನಿಜವಾದಂತಹ ಪ್ರೇಮ ಸಾಗರ ಎಲ್ಲಿದೆ? ಭಗವಂತನ ಜೊತೆಯಲ್ಲಿರುವಂಥದ್ದು. ಹಾಗಾಗಿ ಆ ಸಾಗರ ಮತ್ತೆ ಗೋವಿನ ಕಾಲಿನ ಒಂದು ಹೆಜ್ಜೆ ಗುರುತಿನಲ್ಲಿ ನಿಲ್ಲುವಷ್ಟು ನೀರಿನ ಸಮ ಇದನ್ನ ಹೋಲಿಸ್ತಾ ಇದ್ದಾರೆ. ಸೊ ಹಾಗಾಗಿ ಶುದ್ಧ ಪ್ರೇಮದಿಂದ ಮಾತ್ರ ನಾವು ಅಂತಹ ಪ್ರೇಮ ಸಾಗರವನ್ನು ನಾವು ಪಡೆಯೋದಿಕ್ಕೆ ಸಾಧ್ಯ. ಸೊ ಹಾಗಾಗಿ ಶುದ್ಧ ಭಕ್ತನಾದಂಥವನು ಇದನ್ನ ತಲುಪುವಂತಹ ಒಂದು ನಿಟ್ಟಿನಲ್ಲಿರುವಂಥದ್ದು. ಅವನಿಗೆ ಈ ಒಂದು ಈ ಒಂದು ಸರ್ಗಗಳಾಗಲಿ ಅಥವಾ ಊರ್ಧ್ವ ಲೋಕಗಳಾಗಲಿ ಅವನಿಗೆ ಯಾವುದೇ ರೀತಿಯಾದಂತಹ ಹಂಬಲ ಇಲ್ಲ. ಯಾಕೆ ಅಂತಂದ್ರೆ ಎಲ್ಲವೂ ಅಶಾಶ್ವತವಾಗಿರುವಂತಹ ಲೋಕಗಳು ಅನ್ನೋದು ಅವನಿಗೆ ತಿಳಿದಿರುತ್ತೆ. ಸೊ ಎಲ್ಲರ ಒಂದು ಪ್ರಯತ್ನ ಅಂದ್ರೆ ಜೀವಿಗಳಾದಂಥವರು ಈ ಒಂದು ಭೌತಿಕ ಜಗತ್ತಿನ ಒಂದು ಅಂತ್ಯವನ್ನ ಮಾಡಿ ಆಧ್ಯಾತ್ಮಿಕ ಜಗತ್ತಿನ ಶಾಶ್ವತವಾದಂತಹ ಒಂದು ಲೋಕವನ್ನ ಪಡೆಯುವಂಥದ್ದು. ಹಾಗಾಗಿ ಟಿಕೆಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾವೆಲ್ಲಾದ್ರೂ ಹೋಗಿ ಈಗ ಒಂದು ಊರಿಗೆ ಹೋಗ್ಬೇಕು ಅಂದಾಗ ನಾವು ಬಸ್ಸಿಗೆ ಒಂದು ಟಿಕೆಟ್ ನ ತಗೊಳ್ತೀವಿ. ಟಿಕೆಟ್ ತಗೊಂಡಾಗ ಏನಾಗತ್ತೆ, ನಾವು ಯಾವ ಊರಿಗೆ ಹೋಗ್ಬೇಕೋ ಆ ಊರಿಗೆ ಆ ಬಸ್ ಆದಂಥದ್ದು ತಲುಪಿಸತ್ತೆ. ಸೊ ಆ ಒಂದು ನಾವು ಸಹ ನಮ್ಮ ಪದಕ್ಕೆ ಹೋಗ್ಬೇಕು ಅಂದ್ರೆ ಭಗವಂತನ ಧಾಮಕ್ಕೆ ತಲುಪಬೇಕು ಅಂತಂದಾಗ ನಮಗೆ ತೀವ್ರವಾದಂತಹ ಒಂದು ಹಂಬಲ ಇರಬೇಕು ಭಗವಂತನ ಒಂದು ಧಾಮವನ್ನ ತಲುಪೋದಿಕ್ಕೆ. ಸೊ ಅದು ನಮ್ಮ ಒಂದು ಟಿಕೆಟ್ ಆಗಿರುವಂಥದ್ದು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದು ಹೇಗೆ ಬರೆಯುವಂಥದ್ದು ಅಂದಾಗ ಕರ್ಮಿಗಳಾದಂತಹವರು ಆ ಒಂದು ಪುಣ್ಯ ಕಾರ್ಯಗಳನ್ನ ಮಾಡ್ತಾ ಮಾಡ್ತಾ ಎಷ್ಟೋ ಜನ್ಮಗಳನ್ನ ಪಡೆಯುವಂಥದ್ದು, ಮತ್ತೆ ಮತ್ತೆ ಜನ್ಮ ಮೃತ್ಯು ಜರ ವ್ಯಾಧಿಯ ಈ ಒಂದು ಚಕ್ರದಲ್ಲಿ ಮತ್ತೆ ಹುಟ್ಟುವಂಥದ್ದು. ಆದ್ರೆ ಆ ಒಂದು ಲೋಕ ಅನ್ನುವಂಥದ್ದು ಏನು ಪರ್ಮನೆಂಟ್ ಆಗಿ ಹೋಗುವಂತಹ ಜಾಗದ ಟಿಕೆಟ್ ಅಲ್ಲಿ ಸಿಕ್ಕಿರಲ್ಲ. ಸೊ ಹಾಗಾಗಿ ಅದು ಸಿಗುವಂಥದ್ದು ಯಾವಾಗ ನಾವು ಪೂರ್ಣವಾಗಿ ನಮ್ಮನ್ನ ನಾವು ಆ ಒಂದು ಭಕ್ತಿಯಲ್ಲಿ ತೊಡಗಿಸ್ಕೊಂಡಾಗ ಮಾತ್ರ ಸಾಧ್ಯ ಆಗುವಂಥದ್ದು. ಆದ್ರೆ ಬೇರೆ ಯಾವುದೇ ಒಂದು ಧ್ಯಾನ ಯೋಗ, ಹಠಯೋಗ ಅಥವಾ ಅಷ್ಟಾಂಗ ಯೋಗ ಯಾವುದೇ ಒಂದು ಮಾಧ್ಯಮದಿಂದಲೂ ಸಹ ನಾವು ಒಂದು ಧಾಮವನ್ನ ತಲುಪೋದಿಕ್ಕೆ ಸಾಧ್ಯ ಆಗಲ್ಲ. ಯಾಕೆ ಅಂತಂದ್ರೆ ಎಲ್ಲವೂ ಕಷ್ಟಕರವಾಗಿರುವಂಥದ್ದು. ಅದು ಈಗ ಹೇಗೆ ಲಿಫ್ಟ್ ಅಲ್ಲಿ ಹೋದಾಗ 20ನೇ ಮಾಡಿಯನ್ನ ನಾವು 2-3 ನಿಮಿಷದಲ್ಲಿ ಸೇರಬಹುದು. ಆದ್ರೆ ಅದನ್ನೇ ನಾವು ಮೆಟ್ಲು ಹತ್ಕೊಂಡು ಹೋದಾಗ ಏನಾಗತ್ತೆ, ಇದು ಟೈಮ್ ತಗೊಳತ್ತೆ. ಆದ್ರೆ ಆ ಟೈಮ್ ಜೊತೆಗೆ ಕೆಲವು ಸರ್ತಿ ನಮ್ಗೆ ಸಾಕಾಗತ್ತೆ. ಅಷ್ಟು 20 ಮಹಡಿ ಹತ್ತೋಷ್ರಲ್ಲಿ ಕೆಲವು 5 ಮಹಡಿ ಹತ್ತಕ್ಕಾಗತ್ತೆ, ಕೆಲವು 10 ಮಹಡಿ ಹತ್ತಕ್ಕಾಗತ್ತೆ, ಕಡೆಗೆ ಆಗಲ್ಲ ಅಂತ ಕೂತ್ಕೊಳ್ಳೋ ಹಾಗಾಗತ್ತೆ. ಹಾಗೆ ಈ ಒಂದು ಯೋಗ ಪದ್ಧತಿಗಳು ಏನಿದೆಯೋ ಅದು ಭೌತಿಕವಾಗಿ ಇದು ಪೂರ್ಣವಾಗಿ ನಾವು ತಲುಪೋದಿಕ್ಕೆ ಸಾಧ್ಯ ಆಗಲ್ಲ. ಆದ್ರೆ ಎಲ್ಲದರ ಗುರಿಯೂ ಸಹ ಭಗವಂತನೇ ಆಗಿರುವಂಥದ್ದು. ಆದ್ರೆ ಆ ಒಂದು ಭಕ್ತಿ ಮಾರ್ಗ ಏನಿದೆ, ಭಕ್ತಿ ಸೇವೆಯ ಮಾರ್ಗ, ಅದು ತುಂಬಾ ಸುಲಭವಾದಂತಹ ಮಾರ್ಗ. ಆದ್ರೂ ಸಹ ಅಲ್ಲಿ ನಮ್ಮ ಭಾವ, ತೀವ್ರವಾದ ಹಂಬಲ, ನಮ್ಮ ಒಂದು ಪ್ರಯತ್ನ ಅದು ತುಂಬಾ ಮುಖ್ಯವಾಗಿರುವಂಥದ್ದು. ಹೇಗೆ ಅಂದಾಗ ಗುರುವಿನ ಒಂದು ಮಾಧ್ಯಮದ ಮೂಲಕ, ಗುರುವಿನ ಒಂದು ಮಾರ್ಗದರ್ಶನದ ಮೂಲಕ ಮಾತ್ರ ಇದು ಸಾಧ್ಯ ಆಗುವಂಥದ್ದು. ನೋಡಿ, ಭೌತಿಕ ಜಗತ್ತಿನಲ್ಲಿ ಎಲ್ಲೂ ಸಹ ಭಗವಂತನನ್ನ ಎಲ್ಲೆಲ್ಲೂ ಇದ್ದಾನೆ. ಆದ್ರೆ ಅದನ್ನು ತಿಳ್ಕೊಳ್ಳುವಂತಹ ಒಂದು ಜೀವಿಯ ಒಂದು ಜ್ಞಾನದ ಮಟ್ಟ ಎಷ್ಟಿದೆ ಅನ್ನೋದು ಅವರವರ ಒಂದು ಜ್ಞಾನದ ಮೇಲೆ ಹೋಗುವಂಥದ್ದು. ಆದ್ರೆ ಭೌತಿಕವಾಗಿ ಕರ್ಮ ಬಂಧನದಲ್ಲಿ ಇರುವಂತಹವನಿಗೆ ಅದು ಅರ್ಥನೇ ಆಗೋದಿಲ್ಲ. ಯಾವಾಗ ಭಗವಂತನನ್ನ ಅರಸ್ತಾ ಆ ಒಂದು ಜಿಜ್ಞಾಸೆಯನ್ನ ಬೆಳೆಸ್ಕೊಳ್ತಾನೋ ಆಗ ಅವನಿಗೆ ಸ್ವಲ್ಪ ಸ್ವಲ್ಪ ಅರ್ಥ ಆಗುವಂಥದ್ದು. ಹಾಗಾಗಿ ಇಲ್ಲಿ ಗುರುಗಳಾದಂಥವ್ರು ಏನು ಹೇಳ್ತಾ ಇದ್ದಾರೆ, ಪ್ರತ್ಯಕ್ಷವಾಗಿಯೋ ಪರೋಕ್ಷವಾಗಿಯೋ ನಾವು ಎಲ್ಲೆಲ್ಲಿಯೂ ಸಹ ಭಗವಂತನನ್ನ ಕಾಣ್ತಾ ಆ ಒಂದು ಭಕ್ತಿಯಲ್ಲಿ ಭಗವಂತನ ಒಂದು ಸಂಬಂಧವನ್ನ ಬೆಳೆಸ್ಕೊಳ್ಳುವಂಥದ್ದು ತುಂಬಾ ಮುಖ್ಯ. ಯಾಕೆ ಅಂತಂದ್ರೆ ಆಧ್ಯಾತ್ಮಿಕ ಲೋಕದಲ್ಲಿ ಭಗವಂತನೊಟ್ಟಿಗೆ 5 ರೀತಿಯಾದಂತಹ ಸಂಬಂಧವನ್ನ ನಾವು ಪಡಿಬಹುದು. ಎಲ್ಲರಿಗೂ ಗೊತ್ತು, ಅದು ಶಾಂತ, ದಾಸ್ಯ, ಸಖ್ಯ, ವಾತ್ಸಲ್ಯ ಮತ್ತೆ ಮಾಧುರ್ಯ ರಸಗಳು. ಸೊ ಇಂತಹ ಮುಖ್ಯವಾದಂತಹ ರಸಗಳಲ್ಲಿ ನಾವು ಭಗವಂತನನ್ನ ನಾವು ಅಲ್ಲಿ ಸೇವೆಯನ್ನ ಮಾಡಬಹುದು. ಆದ್ರೆ ಅದರ ವಿಕೃತಿ ಛಾಯೆಗಳು ಏನಿದೆಯೋ ಅಂದ್ರೆ ಅದರ ಒಂದು ಪ್ರತಿಬಿಂಬ,
ಅದು ಇಲ್ಲೂ ಸಹ ಇರುವಂಥದ್ದು. ಸೊ ಆ ಒಂದು ರಸಗಳು ಇಲ್ಲೂ ಸಹ ನಾವು ನೋಡಬಹುದು ಭೌತಿಕ ಜಗತ್ತಿನಲ್ಲಿ. ಸೊ ಹೇಗೆ ಅಂತಂದ್ರೆ ನಮ್ಮ ಒಂದು ಮೆಟೀರಿಯಲ್ ಲೈಫ್ ಅಲ್ಲಿ ಹೇಗೆ ನಾವು ಮನೆಯನ್ನ ಮತ್ತೆ ಮನೆಯಲ್ಲಿರುವಂತಹ ವಸ್ತುಗಳನ್ನ ಇವನ್ನೆಲ್ಲ ಏನಾಗತ್ತೆ, ಶಾಂತವಾದಂತಹ ಒಂದು ರಸ ಅಂದ್ರೆ ಅದರ ಒಂದು ಹಂಬಲ. ಮತ್ತೆ ದಾಸ್ಯ ರಸದಲ್ಲಿ ನಾವು ಮಾಡುವಂತಹ ಏನು ಸೇವೆಗಳು. ಸೊ ಈಗ ನಾವು ತಂದೆ ಮಗ ಆದಂಥವನು ತಂದೆಗೆ ಸೇವೆ ಮಾಡಬಹುದು, ತಂದೆ ಆದಂಥವನು ಅವನ ಆಫೀಸಲ್ಲಿ ಸೇವೆ ಮಾಡಬಹುದು, ಇದೆಲ್ಲ ಆಗುವಂಥದ್ದು. ಇನ್ನು ಸ್ನೇಹ ಸಂಬಂಧ, ಅದು ಸಖ್ಯ ಭಾವದಲ್ಲಿರುವಂಥದ್ದು, ಸ್ನೇಹಿತರೊಳಗೆ ಇದೆಲ್ಲ ಸಖ್ಯ ಭಾವದಲ್ಲಿರುವಂಥದ್ದು. ಇನ್ನು ತಂದೆ ತಾಯಿಗಳ ಒಟ್ಟಿಗೆ ವಾತ್ಸಲ್ಯವಾದಂತಹ ಒಂದು ಸಂಬಂಧವಿರುವಂಥದ್ದು. ಇನ್ನು ದಾಂಪತ್ಯ ಸಂಬಂಧ ಅನ್ನೋದು ಮಾಧುರ್ಯವಾದಂಥದ್ದು. ಆದ್ರೆ ಇದೆಲ್ಲ ತುಂಬಾ ಅಂದ್ರೆ ತುಂಬಾ ಅಲ್ಪ ಮಟ್ಟಿಗಿರುವಂಥದ್ದು, ಭೌತಿಕವಾಗಿರುವಂಥದ್ದು. ಇದು ಬಂಧನವನ್ನ ಉಂಟು ಮಾಡುವಂತಹ ಸಂಬಂಧವಾಗಿರುವಂಥದ್ದು. ಹಾಗಾಗಿ ಇದೇ ಸಂಬಂಧಗಳನ್ನ ನಾವು ಭಗವಂತನಿಗೆ ಭಗವಂತನಲ್ಲಿ ನಾವು ಮುಡಿಸ್ಕೊಂಡಾಗ ಏನಾಗತ್ತೆ, ಅಲ್ಲಿ ನಾವು ಆ ರಸಗಳಲ್ಲಿ ಭಗವಂತನ ಸೇವೆಯನ್ನ ಮಾಡಬಹುದು. ಸೊ ಹಾಗಾಗಿ ಶ್ರೀಕೃಷ್ಣನೊಂದಿಗೆ ಪುನಃ ಸ್ಥಾಪಿಸಿದರೆ ಅದರಿಂದ ಶಾಶ್ವತವಾದ ಆನಂದಮಯವಾದ ಜೀವನ ಲಭಿಸುತ್ತದೆ. ಸೊ ಭಕ್ತಿ ಸೇವೆಯೊಂದರಿಂದ ಮಾತ್ರನೇ ನಮಗೆ ಇದು ಸಾಧ್ಯ ಆಗುವಂಥದ್ದು. ಸೊ ಹಾಗಾಗಿ ಯಾರು ಭಕ್ತಿ ಸೇವೆಯಲ್ಲಿ ನಿರತರಾಗ್ತಾರೆ ಅಂತವರಿಗೆ ಭಗವಂತ ಚೈತ್ಯ ಗುರು ಆಗ್ತಾನೆ. ಅಂದ್ರೆ ಅವರ ಹೃದಯದಲ್ಲಿಯೇ ಆ ಒಂದು ಗುರುವಾಗಿ ಬರ್ತಾನೆ. ಮತ್ತೆ ಹೊರಗೂ ಸಹ ಅವನು ಗುರುಗಳಾಗಿ ಈ ಒಂದು ಭಗವದ್ಗೀತೆ ಭಾಗವತದಂತಹ ಗ್ರಂಥಗಳನ್ನ ಕೊಟ್ಟು ತಾನು ಯಾರನ್ನ ನೀನು ಭಕ್ತಿಯನ್ನ ಮಾಡ್ಬೇಕು ಅನ್ನೋದನ್ನ ತಿಳಿಸ್ಕೊಡ್ತಾನೆ. ಮತ್ತೆ ಆಧ್ಯಾತ್ಮಿಕ ಗುರುಗಳನ್ನ ಕಳಿಸ್ಕೊಡ್ತಾನೆ. ಸೊ ಹಾಗಾಗಿ ಗುರು ಮುಖೇನ ನಮ್ಮನ್ನ ಅವನೆಡೆಗೆ ಕರ್ಕೊಂಡು ಹೋಗೋದಿಕ್ಕೆ ಅವನು ಸಹಾಯಕವನ್ನು ಮಾಡ್ತಾನೆ. ಯಾಕೆ ಅಂತಂದ್ರೆ ಇಲ್ಲಿ ಹೇಳ್ತಾರೆ ಸರ್ವತ್ರ ಸರ್ವದಾ ಅಂತ. ಅಂದ್ರೆ ಭಕ್ತಿಯೋಗ ಅಥವಾ ಭಗವಂತನಿಗೆ ಸಲ್ಲಿಸುವ ಭಕ್ತಿ ಸೇವೆ ಎಂದು ಸಕಲ ಸನ್ನಿವೇಶಗಳಲ್ಲೂ ಇದು ಸಮರ್ಪಕವಾಗಿರುವಂಥದ್ದು. ಆದ್ರಿಂದ ಭಕ್ತಿಯ ಯೋಗವನ್ನ ಎಲ್ಲ ಅಪೌರುಷೇಯ ಗ್ರಂಥಗಳಲ್ಲೂ ವಿಶೇಷವಾಗಿ ಮಾನ್ಯ ಮಾಡಲಾಗಿದೆ. ಹಾಗಾಗಿ ಎಲ್ಲ ರೀತಿಯಲ್ಲೂ ಸಹ ನಾವು ಇದನ್ನ ಆಚರಣೆ ಮಾಡೋದಿಕ್ಕೆ ಸಾಧ್ಯ. ಮತ್ತೆ ಯಾರು ಬೇಕಾದ್ರೂ ಇದನ್ನ ಆಚರಿಸ್ಬೋದು. ಹೇಗೆ ಅಂತಂದ್ರೆ ಅಕಾಮ ಸರ್ವಕಾಮೋವ ಮೋಕ್ಷಕಾಮ ಉದಾರದಿಹಿ ತೀವ್ರೇಣ ಭಕ್ತಿ ಯೋಗೇನ ಯಜೇತ ಪುರುಷಂ ಪರಂ ಅಂತ. ಯಾವ ಆಸೆಯನ್ನಾದ್ರೂ ಇಟ್ಕೊಂಡು ಅಥವಾ ಯಾವುದೇ ಆಸೆ ಇಲ್ಲದೆ ಅಥವಾ ಮೋಕ್ಷದ ಆಸೆಯನ್ನ ಇಟ್ಕೊಂಡು ಅಥವಾ ಭಕ್ತಿ ತೀವ್ರವಾದಂತಹ ಭಕ್ತಿಯಿಂದ ಮಾಡುವಂತಹ ಪರಮ ಪುರುಷನ ಒಂದು ಭಕ್ತಿ ಏನಿದೆ ಅದು ಭಗವಂತ ಅದರಲ್ಲಿ ಯಾರು ಬೇಕಾದ್ರೂ ತೊಡಕೋಬಹುದು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಯಾವ್ದಾದ್ರೂ ಮೂಲಕವಾಗಿ ಭಗವಂತನಡೆಗೆ ಹೋಗೋದಿಕ್ಕೆ ಸಾಧ್ಯ ಆಗತ್ತೆ ಅಂತ ಇಲ್ಲಿ ನಾವು ಭಗವಂತನ ಒಂದು ಭಕ್ತಿಯ ಸೇವೆಯನ್ನ ಹೇಗೆ ಮಾಡಬಹುದು ಅನ್ನೋದನ್ನ ಇಲ್ಲಿ ನಾವು ತಿಳ್ಕೊಬಹುದು. ಮತ್ತೆ ಎಲ್ಲ ವೇದ ಶಾಸ್ತ್ರಗಳಲ್ಲಿ ದೇವೋತ್ತಮ ಪರಮ ಪುರುಷ ಬಗ್ಗೆ ತಿಳಿಸ್ಕೊಟ್ಟಿರೋದ್ರಿಂದ ನಾವು ಭಗವಂತನನ್ನ ಯಾವ ರೀತಿಯಲ್ಲಿ ಭಕ್ತಿಯನ್ನ ಮಾಡಬಹುದು ಅನ್ನೋದನ್ನು ನಮಗೆ ಗುರುಗಳ ಮೂಲಕ ಅರ್ಥ ಮಾಡಿಸ್ತಾ ಇದ್ದಾರೆ. ಸೊ ಮತ್ತೆ ಈ ಒಂದು 4 ಶ್ಲೋಕಗಳಲ್ಲಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ ಅಂದ್ರೆ ಚೈತನ್ಯ ಚರಿತಾಮೃತ ಈ ಶ್ಲೋಕ ಮತ್ತು ಇದರ ಹಿಂದಿನ ಶ್ಲೋಕಗಳು ಶ್ರೀಮದ್ ಭಾಗವತದಿಂದ ಆರಿಸಲಾಗಿದೆ. ಸೊ ನಾನಾಗ್ಲೇ ಹೇಳ್ದಂಗೆ ಇದು ಚತುಶ್ಲೋಕಿ ಭಾಗವತವಾಗಿರುವಂಥದ್ದು. ತುಂಬಾ ಅಂದ್ರೆ ತುಂಬಾ ಎಕ್ಸ್ಪ್ಲನೇಷನ್ ಇದೆ. ಆದಷ್ಟು ನಾನು ಸ್ವಲ್ಪ ಕವರ್ ಮಾಡೋದಕ್ಕೆ ಪ್ರಯತ್ನವನ್ನ ಮಾಡಿದ್ದೀನಿ. ಹೇಗೆ ಅಂತಂದ್ರೆ ಅಹಂ ಏವಾಸಂ ಏವಾಗ್ರೆ ಅಂದ್ರೆ 53ನೇ ಶ್ಲೋಕ ಅಲ್ಲಿಂದ ಆರಂಭವಾಗಿ ಯತ್ ಸ್ಯಾತ್ ಸರ್ವತ್ರ ಸರ್ವದಾ ಅಂದ್ರೆ ನಾನು ಎಲ್ಲೆಲ್ಲೂ ಇದ್ದೀನಿ ಅನ್ನೋದನ್ನ ಹೇಳ್ತಾ ಯತ್ ಸ್ಯಾತ್ ಸರ್ವತ್ರ ಸರ್ವದಾ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಎಲ್ಲ ಕಡೆ ಯಾವಾಗಲೂ ಸಹ ನಾನು ಶಾಶ್ವತವಾಗಿ ಇರುವಂಥವನು. ಸೊ ಹಾಗಾಗಿ ದೇವೋತ್ತಮ ಪರಮ ಪುರುಷ ಶ್ರೀಕೃಷ್ಣನ ದಿವ್ಯ ಸ್ವರೂಪವನ್ನ ನಾವು ಯಾವಾಗ ತಿಳಿತೀವೋ ಆವಾಗ ನಾವು ಭಗವಂತ ಅಂದ್ರೆ ಈ ಮಾಯೆ ಈ ಒಂದು ಭೌತಿಕ ಜಗತ್ತಿನ ಮಾಯೆಯಿಂದಲೂ ಸಹ ನಾವು ಬಿಡುಗಡೆಯನ್ನ ಪಡಿಬಹುದು, ಭಗವಂತನ ಒಂದು ಪ್ರೇಮವನ್ನು ಪಡಿಬಹುದು,
ಭಗವಂತನ ಧಾಮವನ್ನು ಪಡಿಬಹುದು. ಆದರೆ ಭಗವಂತ ಎಲ್ಲೆಲ್ಲೂ ಇದ್ದಾನೆ, ಎಲ್ಲ ಕಡೆಯಲ್ಲೂ ಇದ್ದಾನೆ, ಆದ್ರೆ ಎಲ್ಲೂ ಇಲ್ಲ ಅನ್ನೋದನ್ನ ಅಚಿಂತ್ಯ ಭೇದ ತತ್ವದಲ್ಲೂ ಸಹ ಇಲ್ಲಿ ಹೇಳಿದ್ದಾರೆ ಚೈತನ್ಯ ಮಹಾಪ್ರಭುಗಳು. ಸೊ ಬದ್ಧಾತ್ಮನು ಕೊನೆಗೆ ಗುರುವಿನ ಬಳಿಗೆ ಹೋಗಿ ಭೌತ ಮತ್ತು ಆಧ್ಯಾತ್ಮಿಕ ಲೋಕಗಳ ಬಗೆಗೆ ಮತ್ತು ತನ್ನ ಅಸ್ತಿತ್ವದ ಬಗೆಗೆ ಸರಿಯಾಗಿ ತಿಳಿದುಕೊಳ್ಳಬೇಕು. ಇಲ್ಲಿ ಅನ್ವಯ ವ್ಯತಿರೇಕಾಭ್ಯಾಂ, ಪ್ರತ್ಯಕ್ಷವಾಗಿ ಮತ್ತು ಪರೋಕ್ಷವಾಗಿ ಎಂಬ ಪದಗಳು ಭಕ್ತಿ ಸೇವೆಯನ್ನು ಅದರ 2 ರೂಪಗಳಲ್ಲಿ ಕಳೆಯಬೇಕೆಂದು ಸೂಚಿಸುತ್ತವೆ. ಅಂದ್ರೆ ಯಾವ್ದಾದ್ರೂ ಒಂದು ರೀತಿಯಲ್ಲಿ ನೀನು ಭಕ್ತಿಯನ್ನ ಮಾಡು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದರೆ ವ್ಯಕ್ತಿಯು ನೇರವಾಗಿ ಭಕ್ತಿ ಸೇವೆಯನ್ನು ಮಾಡಬೇಕು ಮತ್ತು ಪರೋಕ್ಷವಾಗಿ ಆಧ್ಯಾತ್ಮಿಕ ಪ್ರಗತಿಗೆ ಬಾಧಕವಾದದನ್ನು ಬಿಡಬೇಕು ಅನ್ನೋದು. ಅಂದ್ರೆ ನಿಯಂತ್ರಕ ತತ್ವಗಳನ್ನ ಅನುಸರಿಸಿ ಭಕ್ತಿ ಸೇವೆಯನ್ನ ನಾವು ಮಾಡಿದಾಗ ನಾವು ಭಗವಂತನನ್ನ ಪಡೆಯಬಹುದು ಅನ್ನೋದನ್ನ ಈ ಒಂದು 4 ಶ್ಲೋಕಗಳಲ್ಲಿ ತಿಳಿಸ್ಕೊಟ್ಟಿದ್ದಾರೆ. ಹರೇ ಕೃಷ್ಣ. ಓದ್ಲಿಯ ಮಾತಾಜಿ ನೆಕ್ಸ್ಟ್. ಚಿಂತಾಮಣಿರ್ಜಯತಿ ಸೋಮಗಿರಿರ್ಗುರು ಮೇ ಶಿಕ್ಷಾ ಗುರುಶ್ಚ ಭಗವಾನ್ ಶಿಖಿಪಿಂಗಮೌಲಿಃ ಯತ್ಪಾದಕಲ್ಪತರು ಪಲ್ಲವ ಶೇಖರೇಷು ಲೀಲಾ ಸ್ವಯಂವರ ರಸಂ ಲಭತೆ ಜಯಶ್ರೀಃ. ರಿಪೀಟ್ ಮಾಡಿ. ಚಿಂತಾಮಣಿರ್ಜಯತಿ ಸೋಮಗಿರಿರ್ಗುರುರ್ ಮೇ ಶಿಕ್ಷಾ ಗುರುಶ್ಚ ಭಗವಾನ್ ಶಿಖಿಪಿಂಗಮೌಲಿಃ ಯತ್ಪಾದಕಲ್ಪತರು ಪಲ್ಲವ ಶೇಖರೇಷು ಲೀಲಾ ಸ್ವಯಂವರ ರಸಂ ಲಭತೆ ಜಯಶ್ರೀಃ. ಹರೇ ಕೃಷ್ಣ. ಓದಿ. ಯಾರು ನೆಕ್ಸ್ಟ್? ಯಾರು ಓದಿದ್ದು? ಲಲಿತಾ ಆರ್ ಪೂಜಾರಿ. ಹರೇ ಕೃಷ್ಣ. ಲಲಿತಾ ಆರ್ ಪೂಜಾರಿ ಅವ್ರು ಇಲ್ಲದಿದ್ರೆ ಲಲಿತಾ ಮಾತಾಜಿ. ಕೃಷ್ಣ ಮಾತಾಜಿ. ಓದಿ. ಚಿಂತಾಮಣಿ ಜಯತಿ, ಚಿಂತಾಮಣಿಗೆ ಜಯವಾಗಲಿ. ಸೋಮಗಿರಿಗೆ ದೀಕ್ಷಾ ಗುರು, ಗುರುಹು ಆಧ್ಯಾತ್ಮಿಕ ಗುರು. ಮೇ ನನ್ನ, ಶಿಕ್ಷಾ ಗುರುಹು ಶಿಕ್ಷಣ ನೀಡುವ ಗುರು. ಚ ಮತ್ತು ಭಗವಂತ, ಶಿಖಿಪಿಂಚಿ ನವಿಲುಗರಿಯುಳ್ಳ, ಮೌಲಿಹಿ ತಲೆಯುಳ್ಳವನು. ಯತ್ ಯಾರ, ಪಾದಾರವಿಂದವೆಂಬ ಕಲ್ಪತರು ಕಲ್ಪವೃಕ್ಷಗಳ, ಪಲ್ಲವ ಚಿಗುರುಗಳ, ಶಿಖರೇಶು ಕಾಲಿನ ಉಗುರುಗಳ ಬಳಿ, ಲೀಲಾ ಸ್ವಯಂವರ ದಾಂಪತ್ಯ ಲೀಲೆಯ, ರಸವನ್ನು ಲಭತೆ ಪಡೆಯುತ್ತಾಳೆ. ಜಯಶ್ರೀಹಿ ಶ್ರೀಮತಿ ರಾಧಾರಾಣಿಯು. ಅನುವಾದ. ಚಿಂತಾಮಣಿಗೆ ಮತ್ತು ನನ್ನ ದೀಕ್ಷಾ ಗುರು ಸೋಮಗಿರಿಗೆ ಜಯವಾಗಲಿ. ತನ್ನ ಮುಕುಟದ ಮೇಲೆ ನವಿಲು ಗರಿಯನ್ನು ಧರಿಸಿರುವ ನನ್ನ ಶಿಕ್ಷಾ ಗುರುವಾದ ಭಗವಂತನಿಗೆ ಜಯವಾಗಲಿ. ಕಲ್ಪವೃಕ್ಷಗಳಂತಹ ಅವನ ಪಾದಾರವಿಂದಗಳ ನೆರಳಿನಲ್ಲಿ ಜಯಶ್ರೀ ರಾಧಾರಾಣಿ ಮಾಧುರ್ಯ ಪ್ರೇಮದ ಶಾಶ್ವತವಾದ ದಿವ್ಯ ರಸವನ್ನು ಸವಿಯುತ್ತಿದ್ದಾಳೆ. ಭಾವಾರ್ಥ. ಈ ಶ್ಲೋಕವು ಕೃಷ್ಣ ಕರ್ಣಾಮೃತ ಎಂಬ ಕೃತಿಯಿದು. ಬಿಲ್ವಮಂಗಲ ಠಾಕೂರ ಎಂಬ ಪ್ರಸಿದ್ಧ ವೈಷ್ಣವ ಸನ್ಯಾಸಿ ರಚಿಸಿದ ಕೃತಿ ಇದು. ಈ ಸನ್ಯಾಸಿಯನ್ನು ಲೀಲಾಶುಕ ಎಂದು ಕರೆಯುತ್ತಾರೆ. ಅವರು ಭಗವಂತನ ನಿತ್ಯ ಲೀಲೆಯಲ್ಲಿ ಸೇರಬೇಕೆಂದು ತೀವ್ರವಾಗಿ ಹಂಬಲಿಸಿ ವೃಂದಾವನದ ಬ್ರಹ್ಮಕುಂಡವೆಂಬ ಸ್ನಾನಘಟ್ಟದ ಬಳಿ 700 ವರ್ಷಗಳ ಕಾಲ ಇದ್ದರು. ಈ ಘಟ್ಟ ಈಗಲೂ ಬೃಂದಾವನದಲ್ಲಿದೆ. ಶ್ರೀವಲ್ಲಭ ದಿಗ್ವಿಜಯ ಎಂಬ ಕೃತಿಯಲ್ಲಿ ಬಿಲ್ವಮಂಗಲ ಠಾಕೂರರ ಚರಿತ್ರೆಯನ್ನು ಕೊಟ್ಟಿದೆ. ಅವರು ಭಾರತ ಶಕೆಯ 8ನೇ ಶತಮಾನದಲ್ಲಿ ದ್ರಾವಿಡ ಪ್ರಾಂತ್ಯದಲ್ಲಿದ್ದು ವಿಷ್ಣುಸ್ವಾಮಿಯ ಪ್ರಧಾನ ಶಿಷ್ಯರಾಗಿದ್ದರು. ದ್ವಾರಕೆಯ ಶಂಕರಾಚಾರ್ಯ ಮಠದಲ್ಲಿಟ್ಟಿರುವ ದೇವಸ್ಥಾನಗಳ ಮತ್ತು ಮಠಗಳ ಪಟ್ಟಿಯಲ್ಲಿ
ಬಿಲ್ವಮಂಗಳರು ದ್ವಾರಕಾಧೀಶ ದೇವಸ್ಥಾನದ ಸ್ಥಾಪಕರು ಎಂದು ಹೇಳಿದೆ. ಅವರು ತಮ್ಮ ದೇವರ ವಿಗ್ರಹದ ಸೇವೆಯನ್ನು ವಲ್ಲಭ ಭಟ್ಟರ ಒಬ್ಬ ಶಿಷ್ಯರಾದ ಹರಿಬ್ರಹ್ಮಚಾರಿಗೆ ವಹಿಸಿದರು. ಬಿಲ್ವಮಂಗಳ ಠಾಕೂರರು ನಿಜವಾಗಿ ಶ್ರೀಕೃಷ್ಣನ ಲೀಲೆಗಳಲ್ಲಿ ಸೇರಿ ಹೋದರು. ಕೃಷ್ಣ ಕರ್ಣಾಮೃತ ಎಂಬ ಕೃತಿಯಲ್ಲಿ ಅವರು ತಮ್ಮ ದಿವ್ಯ ಅನುಭವಗಳನ್ನು ಮೆಚ್ಚುಗೆಗಳನ್ನು ದಾಖಲಿಸಿದ್ದಾರೆ. ಆ ಪುಸ್ತಕದ ಆರಂಭದಲ್ಲಿ ಅವರು ತಮ್ಮ ಬೇರೆ ಬೇರೆ ಗುರುಗಳಿಗೆ ನಮನಗಳನ್ನು ಸಲ್ಲಿಸಿದ್ದಾರೆ. ಅವರು ಎಲ್ಲ ಗುರುಗಳನ್ನು ಸಮಾನವಾದ ಭಕ್ತಿಭಾವದಿಂದ ಪೂಜಿಸಿದ್ದಾರೆ ಎಂಬುದನ್ನು ಗಮನಿಸಬೇಕು. ಇದರಲ್ಲಿ ಹೆಸರಿಸಿರುವ ಮೊದಲ ಗುರುವೆಂದರೆ ಚಿಂತಾಮಣಿ. ಆಕೆ ಅವರ ಮೊದಲ ಶಿಕ್ಷಾ ಗುರು, ಏಕೆಂದರೆ ಆಕೆಯೇ ಅವರಿಗೆ ಆಧ್ಯಾತ್ಮಿಕ ಮಾರ್ಗವನ್ನು ತೋರಿಸಿಕೊಟ್ಟವಳು. ಚಿಂತಾಮಣಿ ಒಬ್ಬ ವೇಶ್ಯೆ. ತಮ್ಮ ಪೂರ್ವಾಶ್ರಮದಲ್ಲಿ ಬಿಲ್ವಮಂಗಳರು ಈಕೆಯ ಜೊತೆ ಸಲಿಗೆಯಿಂದ ಇದ್ದರು. ಆಕೆಯು ಅವರಿಗೆ ಭಕ್ತಿ ಮಾರ್ಗವನ್ನು ಹಿಡಿಯಲು ಸ್ಫೂರ್ತಿ ನೀಡಿದಳು. ಐಹಿಕ ಜೀವನವನ್ನು ತೊರೆದು ಶ್ರೀಕೃಷ್ಣ ಪ್ರೇಮದಲ್ಲಿ ಪರಿಪೂರ್ಣತೆ ಸಾಧಿಸಬೇಕೆಂದು ಅವರಿಗೆ ಮನವರಿಕೆ ಮಾಡಿಕೊಟ್ಟಿದ್ದು ಆಕೆಯೇ. ಆದ್ದರಿಂದ ಅವರು ಮೊದಲು ಆಕೆಗೆ ನಮನ ಸಲ್ಲಿಸಿದ್ದಾರೆ. ಅನಂತರ ಅವರು ತಮ್ಮ ದೀಕ್ಷಾ ಗುರುಗಳಾದ ಸೋಮಗಿರಿಗೆ ಪ್ರಣಾಮ ಸಲ್ಲಿಸಿದ್ದಾರೆ. ಅನಂತರ ತಮ್ಮ ಶಿಕ್ಷಾ ಗುರು ಭಗವಂತನಿಗೆ ಪ್ರಣಾಮ ಸಲ್ಲಿಸುತ್ತಾರೆ. ಅವರು ಸ್ಪಷ್ಟವಾಗಿ ಮುಕುಟದಲ್ಲಿ ನವಿಲುಗರಿ ಧರಿಸಿರುವ ಭಗವಂತ ಎಂದು ಹೇಳಿದ್ದಾರೆ, ಏಕೆಂದರೆ ವೃಂದಾವನಾಧೀಶನಾದ ಗೊಲ್ಲ ಕೃಷ್ಣನು ಬಿಲ್ವಮಂಗಳರೊಡನೆ ಮಾತನಾಡಿ ಅವರಿಗೆ ಹಾಲು ಕೊಡಲು ಬರುತ್ತಿದ್ದನು. ಶ್ರೀಕೃಷ್ಣನನ್ನು ಆರಾಧಿಸುತ್ತಾ ಭಾಗ್ಯ ದೇವತೆಯಾದ ಜಯಶ್ರೀ ಅಂದರೆ ರಾಧಾರಾಣಿ ಮಾಧುರ್ಯ ಪ್ರೇಮದ ದಿವ್ಯ ರಸವನ್ನು ಸವಿಯಲು ಕೃಷ್ಣನ ಪಾದ ಕಮಲಗಳ ನೆರಳನ್ನು ಆಶ್ರಯಿಸುತ್ತಾಳೆ ಎಂದು ಅವರು ಹೇಳುತ್ತಾರೆ. ಕೃಷ್ಣ ಕರ್ಣಾಮೃತ ಎಂಬ ಇಡೀ ಗ್ರಂಥ ಶ್ರೀಕೃಷ್ಣ ಮತ್ತು ಶ್ರೀಮತಿ ರಾಧಾರಾಣಿಯರ ದಿವ್ಯ ಲೀಲೆಗಳನ್ನು ಕುರಿತಿದ್ದು. ಶ್ರೀಕೃಷ್ಣನ ಭಕ್ತೋತ್ತಮರೆಲ್ಲ ಓದಿ ತಿಳಿದುಕೊಳ್ಳಬೇಕಾದ ಕೃತಿ ಇದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಧನ್ಯವಾದಗಳು. ಹರೇ ಕೃಷ್ಣ. ಸೊ ಇಲ್ಲಿ ಕೃಷ್ಣರಾಜ ಕವಿರಾಜ ಸ್ವಾಮಿಗಳು ಈಗ ಒಬ್ಬ ಭಕ್ತನ ಬಗ್ಗೆ ಹೇಳ್ತಾ ಇದ್ದಾರೆ. ಯಾರದು ಭಕ್ತ ಅಂತಂದ್ರೆ ಬಿಲ್ವಮಂಗಲ ಠಾಕೂರರು. ಸೊ ಬಿಲ್ವಮಂಗಲ ಠಾಕೂರರು ಶುದ್ಧ ಬ್ರಾಹ್ಮಣರು, ವೈಷ್ಣವರಾಗಿದ್ರು. ಅವರ ಒಂದು ಭಕ್ತಿ ತುಂಬಾ ಅತಿಯಾದಂತಹ ಭಕ್ತಿ ಆಗಿರುವಂಥದ್ದು. ಆದ್ರೂ ಸಹ ಅವರು ಒಂದು ತಮ್ಮ ಒಂದು ಕತೆ ಅಂದ್ರೆ ಅವರ ಒಂದು ಚರಿತ್ರೆಯಲ್ಲಿ ಏನಾಗಿದೆ, ಅವರು ತಮ್ಮನ್ನ ತಾವು ಒಂದು ಕೀಳು ಮಟ್ಟದ ಒಂದು ವೈಶ್ಯೆಯೊಡನೆ ಸಂಬಂಧವನ್ನ ಇಟ್ಕೊಂಡ್ಬಿಟ್ರು. ಸೊ ಆವಾಗ ಏನಾಯ್ತು, ಅವರ ಒಂದು ಭಕ್ತಿ ಅನ್ನುವಂತಹ ಒಂದು ಪಥಕ್ಕೆ ಅಡ್ಡಿ ಆಗಿರುವಂಥದ್ದು. ಆದ್ರೂ ಸಹ ಅವರಿಗೆ ಆ ವೈಶ್ಯ ಆದಂತಹವಳೆ ಮಾರ್ಗದರ್ಶಿ ಅಲ್ಲೂ. ಹೇಗೆ ಅಂತಂದ್ರೆ ಈ ಕತೆ ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಗೊತ್ತಿದ್ಯಾ ಎಲ್ಲರಿಗೂ? ಹರೇ ಕೃಷ್ಣ. ಗೊತ್ತಿಲ್ಲ ಮಾತಾಜಿ. ಗೊತ್ತಿಲ್ಲ. ಅದೇ ಕಡೆಗೆ ಆತ ಒಂದು ಹೆಣನ ಹಿಡ್ಕೊಂಡು ಅವಳನ್ನ ಸೇರ್ಲಿಕ್ಕೆ ಅಂತ ಅನ್ಕೊಂಡು ನದಿ ದಾಟಿ ಹೋಗುವಾಗ ಅದೆಲ್ಲ ಇದೆಯಲ್ಲ ಮಾತಾಜಿ, ಅದೇ ಕತೆ ಹೌದಲ್ಲ ಮಾತಾಜಿ ಇದು? ಹೌದು ಹೌದು ಹೌದು. ಸಂಕ್ಷಿಪ್ತವಾಗಿ ಹೇಳ್ಬಿಡ್ತೀನಿ. ಹೇಗೆ ಅಂತಂದ್ರೆ ಆ ವೈಶ್ಯೆಯ ಒಂದು ಸಂಬಂಧ ಅವರಿಗೆ ಬೆಳೆದಾಗ ಅವ್ರು ಏನ್ ಮಾಡಿದ್ರು, ಅವಳ ಮೇಲಿನ ಒಂದು ಆಕರ್ಷಣೆ ಎಷ್ಟು ಮಟ್ಟಿಗೆ ಇತ್ತು ಅಂತಂದ್ರೆ, ಒಂದ್ಸಾರ್ತಿ ಅವರ ತಂದೆಯ ಒಂದು ಶ್ರಾದ್ದ ದಿನವಾಗಿರುತ್ತೆ. ಆದ್ರೂ ಸಹ ಆ ಶ್ರಾದ್ದೆಯನ್ನ ಮುಗಿಸಿ ಬೇಗ ಬೇಗ ಅವರು ಅವಳ ಮನೆಯನ್ನ ತಲುಪಬೇಕು, ಆ ಒಂದು ಮಠದಲ್ಲಿ ಅವ್ರು ಇರ್ತಾರೆ. ಶ್ರಾದ್ದ ಮಾಡಿದೀನಿ, ತನ್ನ ಮುಂದಿನ ಕರ್ತವ್ಯ ಏನು ಅದ್ರಲ್ಲಿಲ್ಲ ಅವ್ರಿಗೆ. ಆ ಒಂದು ವೇಷೆಯನ್ನ ಯಾವಾಗ ಹೋಗಿ ಭೇಟಿ ಮಾಡ್ತೀನಿ ಅನ್ನೋದ್ರಲ್ಲೇ ಇರ್ತಾರೆ. ಅಂತಹ ಒಂದು ದಿವಸ ಏನಾಗತ್ತೆ, ವಿಪರೀತ ಮಳೆ. ಆ ಮಳೆಯಲ್ಲಿ ಒಂದು ನದಿ ದಾಟಿ ಹೋಗ್ಬೇಕು ಅಂತಹ ಒಂದು ಪ್ರದೇಶದಲ್ಲಿ ಆ ವೈಶ್ಯ ಇರುವಂತದ್ದು. ಆದ್ರೂ ಸಹ ಬಿಲ್ವಮಂಗಳ ಠಾಕೂರರಿಗೆ ಅವಳನ್ನ ನೋಡ್ಲೇಬೇಕು ಅನ್ನುವಂತಹ ಒಂದು ಹಂಬಲ. ಹಾಗಾಗಿ ಆ ನೀರಲ್ಲಿ ಬಿದ್ದು ಅವರು ಏನು ಈಜ್ತಾ ಒಂದು ಹೆಣ ಸಿಗತ್ತೆ, ಆ ಹೆಣನ ಸಹಾಯವಾಗಿ ದಾಟಿ ಮತ್ತೆ ಮನೆಗೆ ಬರ್ತಾರೆ, ಆ ವೈಶ್ಯ ಮನೆಗೆ ಬರ್ತಾರೆ. ಆ ವೈಶ್ಯ ಮನೆಯಲ್ಲೂ ಸಹ ಅವಳು ಬಾಗ್ಲಾಕ್ಬಿಟ್ಟಿರ್ತಾಳೆ. ಯಾಕೆಂದ್ರೆ ಧಾರಾಕಾರವಾದಂತಹ ಮಳೆ, ಅಂತಹ ಮಳೆಯಲ್ಲಿ ಯಾರೂ ಬರಲ್ಲ. ಆದ್ರೂ ಸಹ ಇವ್ರು ಬರ್ತಾರೆ. ಬಂದಾಗ ಎಲ್ಲಾ ಕಡೆ ಬಾಗ್ಲು ಮತ್ತೆ ಗೇಟು ಎಲ್ಲ ಹಾಕ್ಬಿಟ್ಟಿದೆ.
ಆದ್ರೆ ಏನ್ ಮಾಡ್ತಾರೆ, ಅಟ್ಲೀಸ್ಟ್ ಹಿಂದಿನ ಒಂದು ಬಾಗಿಲಿಂದ ಹೋಗೋಣ ಅಂದ್ಬಿಟ್ಟು ಅವರು ಕಾಂಪೌಂಡ್ ಹತ್ತುತ್ತಾರೆ. ಕಾಂಪೌಂಡ್ ಹತ್ತಕ್ಕೆ ಆಗದೆ ಇದ್ದಾಗ ಅಲ್ಲೊಂದು ಹಾವಿರುತ್ತೆ, ಹಾವನ್ನ ಇಟ್ಕೊಂಡು ಹತ್ತುತ್ತಾರೆ ಅವರು. ಆ ಒಂದು ಅತಿರೇಕ ಅವರಿಗೆ. ಸೊ ಆದ್ರೆ ಅಲ್ಲಿ ಹೋಗಿ ಬಾಗಿಲು ತಟ್ಟದಾಗ ಬಂದಂತಹ ಚಿಂತಾಮಣಿ, ಏನಿದು ಬಿಲ್ವಮಂಗಳ, ನಿನ್ನ ಒಂದು ಅತಿರೇಕ, ಈ ಒಂದು ನಿನ್ನ ಒಂದು ಇದನ್ನ ವ್ಯಾಮೋಹವನ್ನ ಭಗವಂತನಲ್ಲಿ ತೋರಿಸ್ಬಾರ್ದ, ಶ್ರೀಕೃಷ್ಣನಲ್ಲಿ ತೋರಿಸ್ಬಾರ್ದ ಅಂತ ಅವಳು ಹೇಳ್ತಾಳೆ. ಇದೆಲ್ಲ ದೇಹದ ಒಂದು ಸಂಬಂಧ, ಇದು ದೇಹ ನಶಿಸಿ ಹೋಗುವಂಥದ್ದು, ಇಂತಹ ತೀವ್ರತೆಯನ್ನ ನೀನು ಕೃಷ್ಣನ ಭಕ್ತಿಯಲ್ಲಿ ತೋರಿಸು ಅಂತ ಹೇಳ್ತಾಳೆ. ಆಗ ಅವರಿಗೆ ಒಂದು ಏನ್ ಹೇಳ್ಬೋದು, ಚೇಂಜ್ ಅನ್ನೋದು ಆಗತ್ತೆ. ಆವಾಗ ಅವರು ತಕ್ಷಣ ಅಲ್ಲಿಂದ ಹೊರಟು ಬಿಡ್ತಾರೆ. ನೀನು ಹೋಗು, ನೀನು ವೃಂದಾವನಕ್ಕೆ ಹೋಗು ಅಂತ ಅವಳೇ ಒಂದು ಗೈಡೆನ್ಸ್ ಸಹ ಕೊಡ್ತಾಳೆ. ಹಾಗಾಗಿ ಅವರು ವೃಂದಾವನಕ್ಕೆ ಬಂದ್ಬಿಡ್ತಾರೆ. ಅಲ್ಲೂ ಸಹ ಏನಾಗತ್ತೆ, ಅವರಿಗೆ ವೃಂದಾವನಕ್ಕೆ ಬಂದು ಓಡಾಡ್ತಾ ಇರ್ತಾರೆ. ಆದ್ರೂ ಒಂದು ಹೆಂಗಸಿನ ಮೇಲೆ ಒಂದು ವಾಮೋಹ ಬರತ್ತೆ. ಸುಂದರವಾದಂತಹ ಹೆಂಗಸು, ಅದು ಗಂಡನ ಜೊತೆ ಹೋಗ್ತಾ ಇರುವಂತಹ ಹೆಂಗಸು. ಬಿಡಲ್ಲ ಇವರು, ಅವ್ರ ಹಿಂದೆನೆ ಹೋಗ್ತಾರೆ. ಹೋಗಿ ಆ ಗಂಡನಾದಂಥವ್ರನ್ನ ಭೇಟಿ ಮಾಡಿ ಕೇಳ್ತಾರೆ, ನಾನ್ ನಿಮ್ಮ ಹೆಂಡತಿಯನ್ನ ಭೇಟಿ ಮಾಡ್ಬೋದಾ ಅಂತ. ಇದೇನಿದು ಅಂದ್ರೆ ವೈಷ್ಣವನ ಒಂದು ಉಡುಪಲ್ಲಿ ಇರೋಂಥದ್ರಿಂದ ಸೊ ಅವರೂ ಸಹ ಒಂದು ಸಾತ್ವಿಕವಾದಂತಹವರಾಗಿರ್ತಾರೆ, ಗಂಡ ಹೆಂಡತಿ ಇಬ್ರು. ಆಗ್ಲಿ ಅಂತ ಹೇಳಿ ಕಳಿಸ್ತಾರೆ. ಆವಾಗ ಆಗ ತಕ್ಷಣ ಬಿಲ್ವಮಂಗಳಂಗೆ ಒಂದು ಅರ್ಥ ಆಗತ್ತೆ, ನಾನೇನಿದು ಎಂತಹ ಸ್ಥಿತಿಯಲ್ಲಿದ್ದೀನಿ, ನನ್ನ ಒಂದು ವ್ಯಾಮೋಹ ಯಾವುದ್ರ ಮೇಲೆ ಇರ್ಬೇಕು, ನಾನು ಯಾಕೆ ಈ ಒಂದು ವೃಂದಾವನಕ್ಕೆ ಬಂದಿರೋದು. ಆಗ ಅವನಿಗೆ ಅರ್ಥ ಆಗತ್ತೆ. ಆಮೇಲೆ ಅದೇ ಹೆಂಗಸಿಂದ ಅವಳ ತಲೆ ಕೂದಲಲ್ಲಿ ಇದ್ದಂತಹ ಒಂದು ಹೇರ್ ಪಿನ್ನ ಕೇಳ್ತಾರೆ. ಇದೇನಿದು, ನನ್ನನ್ನು ನೋಡ್ಬೇಕು ಅಂದ್ರು ಇದು ಯಾವ ರೀತಿಯಲ್ಲಿ ಇವ್ರು ಕೇಳ್ತಾ ಇದ್ದಾರೆ ಅನ್ಬಿಟ್ಟು ಆ ಹೆಂಗಸು ಏನು ಮಾತಾಡ್ದಿರ ಆ ಒಂದು ಹೇರ್ ಪಿನ್ ತಕ್ಕೊಡ್ತಾರೆ. ತಕ್ಷಣ ಅವರು ತಮ್ಮ ಕಣ್ಣನ್ನ ಚುಚ್ಕೊಂಡು ಕಣ್ಣನ್ನ ತಕ್ಕೊಂಡ್ಬಿಡ್ತಾರೆ. ಹೆಂಗಸಿಗೆ ಗಾಬರಿ ಆಗೋಗುತ್ತೆ, ಮತ್ತೆ ಗಂಡನಿಗೂ ಗಾಬರಿ ಆಗತ್ತೆ. ಆದ್ರೆ ಅವ್ರು ಹೇಳ್ತಾರೆ, ನನ್ನ ಈ ಒಂದು ಕಣ್ಣಿನಿಂದ ಏನಾಗ್ತಾ ಇದೆ, ನನ್ನ ಒಂದು ಇಂದ್ರಿಯದ ವ್ಯಾಮೋಹ ತುಂಬಾ ಹೆಚ್ಚಾಗ್ತಾ ಇದೆ, ಈ ಕಣ್ಣಿದ್ದಾಗ ತಾನೇ ಇದೆಲ್ಲ ಹಂಬಲಗಳ ಬರೋದು ಅನ್ನೋದನ್ನ ಅವ್ರು ಹೇಳ್ತಾರೆ. ನನ್ಗೇನು ಆಗಲ್ಲ ಬಿಡಿ ಅಂತ ಅವ್ರು ಡಾಕ್ಟರ್ ಹತ್ರ ಕರ್ಕೊಂಡು ಹೋಗೋದಕ್ಕೆ ಎಲ್ಲ ರೆಡಿ ಆಗ್ತಾರೆ. ಆದ್ರೆ ಬೇಡ ಬೇಡ ಅಂತ ಹೇಳಿ ಅವರು ಹೊರಟು ಬಿಡ್ತಾರೆ. ಸೊ ಇನ್ನು ಮುಂದೆ ಏನಾಗತ್ತೆ, ಕಣ್ಣನ್ನು ಕಳ್ಕೊಂಡಂತಹ ಬಿಲ್ವಮಂಗಳ ಠಾಕೂರರು ಆ ವೃಂದಾವನದಲ್ಲಿ ಓಡಾಡ್ತಾ ಮರದ ಕೆಳಗಡೆ ಕುತ್ಕೊಂಡು ಕೃಷ್ಣನ ಬಗ್ಗೆ ವರ್ಣನೆಗಳನ್ನ ಮಾಡ್ತಾರೆ, ಸ್ತುತಿಯನ್ನ ಮಾಡ್ತಾರೆ, ಮತ್ತೆ ಹಾಡುಗಳನ್ನ ರಚನೆಯನ್ನ ಮಾಡ್ತಾರೆ. ಮತ್ತೆ ಹಾಡ್ತಾ ಹೇಗೆ ಅಂತಂದ್ರೆ ಕೃಷ್ಣನೇ ಬರುವಂಥದ್ದು, ಕೃಷ್ಣ ಬಂದು ಸದಾ ಅವರ ಒಂದು ಹಾಡನ್ನ ಕೇಳುವಂಥದ್ದು. ಆಮೇಲೆ ಏನನ್ನು ಯಾರ ಹತ್ರನು ಬೇಡೋ ಅಂತದ್ದಲ್ಲ ಅವರು. ಹಾಗಾಗಿ ದಿನ ಅವರಿಗೆ ಹಾಲನ್ನ ತಂದು ಕೊಡ್ತಾ ಇರ್ತಾರೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಂತ ಅವರು ಕೇಳ್ತಾರೆ, ನೀನು ಕೃಷ್ಣನೇ ಅಲ್ವಾ ಅಂತ. ಯಾಕೆ ಅಂತಂದ್ರೆ ಒಂದ್ ದಿವಸ ಕೊಳನ್ನು ಸಹ ನುಡಿಸ್ತಾರೆ. ಇಲ್ಲ ನಾನಿಲ್ಲಿ ಒಬ್ಬ ಗೊಲ್ಲ, ನನ್ನ ಹೆಸರು ಗೋಪಾಲ ಅಂತಾನೆ ಹೇಳ್ತಾರೆ ಅವರು. ಆಗ ಅವರಿಗೆ ಅರ್ಥ ಆಗತ್ತೆ ಕೃಷ್ಣ. ಹಾಗಾಗಿ ಅವರು ಒಂದು ಕೃಷ್ಣನ ಬಗ್ಗೆ ಪೂರ್ಣವಾಗಿ ಅವರು ತಮ್ಮನ್ನ ತಾವು ತೊಡಗಿಸ್ಕೊಂಡು ಬಿಡ್ತಾರೆ. ಹೇಗೆ ಕೃಷ್ಣ ಕರ್ಣಾಮೃತದಲ್ಲಿ ರಾಧಾರಾಣಿಯ ಒಂದು ಲೀಲೆಗಳನ್ನ ವಿಶೇಷವಾಗಿ ಅವರು ವ್ರಣಿತವನ್ನ ಮಾಡಿರುವಂಥದ್ದು. ಅಂತಹ ಒಂದು ಭಾಗ್ಯವನ್ನ ಅವರು ಪಡ್ಕೊಳ್ತಾರೆ. ಮತ್ತೆ ಹೇಗೆ ಅಂತಂದ್ರೆ ವೃಂದಾವನದಲ್ಲಿ ಸುಮಾರು 700 ವರ್ಷಗಳ ಕಾಲ ಅವರು ಭಕ್ತಿಯನ್ನ ಮಾಡ್ತಾ ಇರ್ತಾರಂತೆ. ಅಂತಹ ಅವರು ಕಡೆಗೆ ಅವರು ಮೋಕ್ಷವನ್ನ ಪಡೆಯುವಂಥದ್ದು. ಸೊ ಇಂತಹ ಭಕ್ತರಾದಂತಹವರು ಹೇಗೆ ಭಗವಂತನನ್ನ ಪಡಿತಾರೆ, ಮತ್ತೆ ಅವರು ಭೌತಿಕವಾಗಿ ತಮ್ಮನ್ನ ತಾವು ತೊಡಗಿಸ್ಕೊಂಡಿದ್ರು, ಆ ಒಂದು ಭಕ್ತಿ ಅನ್ನುವಂಥದ್ದು ಅವರಿಗೆ ಮತ್ತೆ ಹೇಗೆ ದೊರಕತ್ತೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಮತ್ತೆ ಭಗವಂತ ಅದಕ್ಕೆ ಸಹಾಯಕನಾಗೂ ಇರ್ತಾನೆ. ಹಾಗಾಗಿ ಅವರು ಇಲ್ಲಿ ತಮ್ಮ ಒಂದು ಇದನ್ನ ಚಿಂತಾಮಣಿಯ ಬಗ್ಗೆನೂ ಅವರು ತಮ್ಮ ಒಂದು ಇದನ್ನ ಹೇಳಿದ್ದಾರೆ. ಯಾಕೆ ಅಂತಂದ್ರೆ ಅವಳ ಒಂದು ನಿರ್ದೇಶನದಲ್ಲೇ ಅವಳು ವೃಂದಾವನಕ್ಕೆ ಬರುವಂಥದ್ದು, ತಮ್ಮ ಒಂದು ಭಕ್ತಿಯ ಮಾರ್ಗ ಸಿಕ್ಕಿದ್ದು ಪ್ರಥಮ ಗುರುವಾದಂತಹ ಚಿಂತಾಮಣಿಯಿಂದ ಅಂತ ಅವರು ಅಲ್ಲಿ ಉಲ್ಲೇಖವನ್ನ ಮಾಡಿದ್ದಾರೆ. ಸೊ ಹಾಗಾಗಿ ಗುರು ಯಾವುದೇ ಒಂದು ರೀತಿಯಲ್ಲಿ ಬಂದ್ರು ಹೇಗೆ ಸ್ವೀಕರಿಸಬೇಕು ಅನ್ನೋದನ್ನು ನಾವಿಲ್ಲಿ ನೋಡ್ಬೋದು. ಅದಾದ್ಮೇಲೆ ಅವರಿಗೆ ದೀಕ್ಷಾ ಗುರುಗಳಾಗಿ ಸೋಮಗಿರಿ ಮತ್ತೆ ಭಗವಂತ ಸದಾ ಶಿಕ್ಷಾ ಗುರುವಾಗಿರುವಂಥದ್ದು. ಸೊ ಹಾಗಾಗಿ ಎಲ್ಲರನ್ನು ಅವರು ತಮ್ಮ ಒಂದು ಲೇಖನಗಳಲ್ಲಿ ಅಂದ್ರೆ ಒಂದು ಕೃತಿಗಳಲ್ಲಿ ಅವರು ಉಲ್ಲೇಖನವನ್ನ ಮಾಡಿರುವಂಥದ್ದು. ಸೊ ಹಾಗಾಗಿ
ಬಿಲ್ವಮಂಗಳ ಠಾಕೂರರು ಆ ಉತ್ತಮವಾದಂತಹ ಒಂದು ಭಕ್ತಿಯನ್ನ ಮಾಡಿ ಭಗವಂತನೊಂದಿಗೆ ಸಂಬಂಧವನ್ನ ಬೆಳೆಸಿ ಮತ್ತೆ ನೇರವಾಗಿ ಭಗವಂತ ಅವರ ಒಂದು ಭಕ್ತನ ಸೇವೆಯಲ್ಲೂ ತೊಡ್ಕೊಂಡ್ರು. ಭಕ್ತನಾದಂಥವನು ಭಗವಂತನ ಒಂದು ಕೀರ್ತಿಯನ್ನು ಸಹ ಹಾಡಿ ಅವರು ತಮ್ಮ ಜೀವನವನ್ನ ಪಾವನವಾಗಿಸ್ಕೊಂಡ್ರು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹರೇ ಕೃಷ್ಣ. ಇಲ್ಲಿಗೆ ನಿಲ್ಸೋಣಂತೆ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ